ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಮ್ಮ ಮಾತುಕತೆ ಆರಂಭವಾಗಲಿ ಶಾಲೆ ಅಂತ. ಎಲ್ಲ ಸಾರ್ವಜನಿಕ ಬದುಕಿನಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಗಳು ತೆರೆದುಕೊಂಡಿದೆ, ಆದರೆ ಶಾಲೆಗಳು ಮಾತ್ರ ಇನ್ನೂ ಕೂಡ ಮುಚ್ಚಿದೆ. ಯಾಕೆ ಶಾಲೆಗಳನ್ನು ಇನ್ನೂ ಕೂಡ ಮುಚ್ಚಿದ್ದಾರೆ? ಯಾಕೆ ತೆರೆಯಬಾರದು? ಯಾಕಂತ ಹೇಳಿದ್ರೆ ಇಷ್ಟೊತ್ತು ತನಕ ನಾಗರಿಕರು, ಸಾರ್ವಜನಿಕರು, ಪೋಷಕರೆಲ್ಲ ಹೇಳ್ತಾ ಇದ್ರು ಶಾಲೆಗಳು ಬಂದಾಗಿ ಇರಲಿ, ಮುಚ್ಚಿ ಇರಲಿ, ಕೊರೋನಾ ಮಕ್ಕಳಿಗೆ ಬರುತ್ತೆ, ಮಕ್ಕಳಿಂದ ಪೋಷಕರಿಗೆ ಬರುತ್ತೆ ಅಂತ. ಬಟ್ ಇವತ್ತು ಪೋಷಕರೇ ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ, ಶಾಲೆ ತೆರೆಯಬೇಕು ಮತ್ತು ಶೀಘ್ರವಾಗಿ ಆರಂಭ ಆಗಬೇಕಂತ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾತುಕತೆ ನಡೀತದೆ. ನಮ್ಮ ಜೊತೆಗೆ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲಾಯ್ ಅವರಿದ್ದಾರೆ. ಸೊ ನಾನು ಶ್ರೀನಿವಾಸ ಕಕ್ಕೆಲಾಯ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಈಗಾಗಲೇ ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ. ನಾವು ಈ ಕೊರೋನಾ ಪೀಕಲ್ಲಿರೋ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲಾಯ್ ಅವರು ಬರೆದಂಥ ಈ ಒಂದು ಪುಸ್ತಕ ಕೊರೋನಾ ಎದರದಿರೋಣ ಅಂತ, ನವಕರ್ನಾಟಕ ಪಬ್ಲಿಕೇಶನ್ ಸಂಸ್ಥೆಯವರು ಪ್ರಕಟ ಮಾಡಿದಂಥ ಪುಸ್ತಕ ಮತ್ತು ಕರ್ನಾಟಕದಲ್ಲಿ ಕೊರೋನಾದ ಬಗ್ಗೆ ಒಂದು ಅತ್ಯಂತ ದೃಢೀಕೃತವಾಗಿ ಪ್ರಕಟಿಸಲ್ಪಟ್ಟಂಥ ಒಂದು ಪುಸ್ತಕ. ಯಾಕಂದರೆ ಕೊರೋನಾದ ಸಂದರ್ಭದಲ್ಲಿ ಜನ ತಲೆಗೊಂದರಂತೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಅದು ಕೊರೋನಾ ಅಂದರೆ ಏನು, ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ, ಮತ್ತು ಯಾವೆಲ್ಲ ಕಾರಣದಿಂದ ಅದು ಬರುವುದಿಲ್ಲ, ಇವೆಲ್ಲವನ್ನು ಭಾರಿ ಸ್ಪಷ್ಟವಾಗಿ ಮತ್ತು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕ ನೆಲೆಯಲ್ಲಿ ಬರೆದಂಥ, ಪ್ರಕಟ ಮಾಡಿದಂಥ, ಪ್ರಸಾರ ಮಾಡಿದಂಥ ಕೃತಿ ಇದು. ಈ ಕೃತಿಯ ಲೇಖಕರು ಡಾಕ್ಟರ್ ಶ್ರೀನಿವಾಸ ಕಕ್ಕೆಲಾಯ್ ಅವರು. ಸೊ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾತುಕತೆಯ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಕೊರೋನಾದ ಬಗ್ಗೆ ಮತ್ತೆ ಭಯ ಇರುವವರಿಗೆ, ಭಯ ಹುಟ್ಟಿಸ್ತಾ ಇರುವವರಿಗೆ ಈ ಪುಸ್ತಕವೇ, ಈ ಕೃತಿಯೇ ಒಂದು ಉತ್ತರ. ಸೊ ಆ ಕಾರಣಕ್ಕಾಗಿ ಇದನ್ನು ನಾನು ತೋರಿಸ್ತಾ ಇದ್ದೇನೆ. ಕರ್ನಾಟಕದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕ ಲಭಿಸ್ತದೆ. ನಿಮ್ಮಲ್ಲಿ ಇನ್ನಷ್ಟು ಭಯಗಳಿದ್ದಾರೆ ಅಥವಾ ನಿಮಗೆ ಗೊತ್ತಿರುವಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳಲ್ಲಿ ಇನ್ನಷ್ಟು ಭಯಗಳಿದ್ದರೆ ದಯವಿಟ್ಟು ಈ ಒಂದು ಪುಸ್ತಕವನ್ನು ಕೊಂಡೋಗಿ ಅವರಿಗೆ ಕೊಟ್ಟು ಓದಿ ತಿಳ್ಕೊಳ್ಳಿಕ್ಕೆ ಹೇಳಿ. ಯಾಕಂತ ಹೇಳಿದ್ರೆ ಶಾಲೆ ಇನ್ನೂ ಕೂಡ ಮುಚ್ಚಿ ಇಡಬೇಕಂತ ಹೇಳ್ತಾ ಇದ್ದಾರಲ್ಲ, ಅವರು ಬೇಸಿಕ್ ಆಗಿ ಪ್ರಾಥಮಿಕವಾಗಿ ಈ ಪುಸ್ತಕವನ್ನು ಓದಿಕೊಂಡು ಕೊರೋನಾ ಅಂದರೆ ಏನು, ಕೋವಿಡ್-19 ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ವೀಕ್ಷಕರೇ, ನಾವು ಇವತ್ತು ಮಾತನಾಡುವಂಥದ್ದು ಮತ್ತೆ ಮಾಧ್ಯಮವಾಗಿ ಕೂಡ ಒಂದು ಮಾಧ್ಯಮದ ಧರ್ಮ ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಯಾಕಂತ ಹೇಳಿದ್ರೆ ನಮ್ಮ ಸಾರ್ವಜನಿಕ ಜೀವನದ ಎಲ್ಲ ವ್ಯವಸ್ಥೆಗಳು ತೆರೆದುಕೊಂಡಾಗ್ಯೂ ಕೂಡ ನಮ್ಮ ಶಾಲೆಗಳನ್ನು ನಾವು ಇನ್ನೂ ಕೂಡ ಮುಚ್ಚಿಟ್ಟಿದ್ದೇವೆ. ನಮ್ಮ ಮಕ್ಕಳನ್ನು ಶಿಕ್ಷಣದಿಂದ ಬಚ್ಚಿಟ್ಟಿದ್ದೇವೆ. ಆನ್ಲೈನ್ ಕ್ಲಾಸ್ ಅಂತ ನಡೆಸ್ತಾ ಇದ್ದೇವೆ ನೆಪ ಮಾತ್ರಕ್ಕೆ. ಆದರೆ ಕೇವಲ ಆನ್ಲೈನ್ ಕ್ಲಾಸೇ ಮಾಡಿಕೊಂಡು ನಾವು ಇಡೀ ಒಂದು ನಮ್ಮ ಶೈಕ್ಷಣಿಕ ವರ್ಷವನ್ನು ಮುಗಿಸ್ತೇವೋ ಅನ್ನುವಂಥ ಭಯ ಕೂಡ ಕಾಡಲಾರಂಭಿಸಿದೆ. ಈ ಜೊತೆಗೇನೆ ನೂರಾರು ಸಮಸ್ಯೆಗಳು ಕೂಡ ಹುಟ್ಟುಕೊಂಡಿದೆ. ಸೊ ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳನ್ನು, ಸರ್ಕಾರದ ಕಣ್ತೆರೆಸುವವರು ಯಾರು ಅಥವಾ ಕಣ್ತೆರೆಸುವ ರೀತಿ ಯಾವುದು? ಈಗಾಗಲೇ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲಾಯ್ ಅವರ ಒಂದು ಇನಿಷಿಯೇಟಿವ್ ಅಲ್ಲಿ ಅಥವಾ ಅವರೊಂದು ನೇತೃತ್ವದಲ್ಲಿ ಬಹುದೊಡ್ಡ ಒಂದು ಆಂದೋಲನ ಅಥವಾ ಒಂದು ಜನಾಭಿಪ್ರಾಯವನ್ನು ರೂಪಿಸುವಂಥ ಶಾಲೆಗಳನ್ನು ಮತ್ತೆ ಆರಂಭಿಸಬೇಕು, ಮಕ್ಕಳ ನಡಿಗೆ ಶಾಲೆಯ ಕಡೆಗೆ ಅನ್ನುವಂಥ ಒಂದು ಅಭಿಯಾನ ರಾಜ್ಯದಲ್ಲಿ ಆರಂಭವಾಗಿದೆ. ಭಾರಿ ಒಳ್ಳೆಯ ಪ್ರತಿಕ್ರಿಯೆಗಳು ಬಂದಿದೆ. ಮಕ್ಕಳೆಲ್ಲರೂ ಶಾಲೆಯ ಮುಂದೆ ಹೋಗಿ ಪ್ಲೇ ಕಾರ್ಡ್ ಹಿಡಿದುಕೊಂಡು ಇವತ್ತು ಕೇಳ್ತಾ ಇದ್ದಾರೆ, ನಮ್ಮ ಶಾಲೆಯನ್ನು ತೆರೆಯಿರಿ ಅಂತ. ಸೊ ಈ ಡಾಕ್ಟರ್ ಕಕ್ಕೆಲಾಯ್ ಅವರ ಒಂದು ಆಶಯದಂತೆ ಮತ್ತು ಅವರ ಒಂದು ಮಾರ್ಗದರ್ಶನದಂತೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಪ್ರಕ್ರಿಯೆ ನಡೀತಾ ಉಂಟು. ಶಾಲಾ ವಿದ್ಯಾರ್ಥಿಗಳು, ಪೋಷಕರು, ಆಮೇಲೆ ವೈಚಾರಿಕ ಚಿಂತಕರುಗಳು, ವೈದ್ಯರುಗಳು ಅಥವಾ ನಾಗರಿಕ ಸಮಾಜದ ಎಲ್ಲ ವಲಯದ, ಎಲ್ಲ ವರ್ಗದ ಜನ ಇವತ್ತು ಮಾತನಾಡಲಿಕ್ಕೆ, ಧ್ವನಿ ಎತ್ತಲಿಕ್ಕೆ ಆರಂಭಿಸಿದ್ದಾರೆ. ಇದರ ಹಿನ್ನೆಲೆಯಿಂದಾಗಿ ಅಥವಾ ಈ ಧ್ವನಿಯ ಪರಿಣಾಮವಾಗಿ ಸಣ್ಣ ಮಟ್ಟಿನಲ್ಲೇ ಆರಂಭವಾದ ಧ್ವನಿ ಆಗಿದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಇವತ್ತದು ಪ್ರಸಾರ ಆಗ್ತಾ ಇಲ್ಲ, ಅನ್ಲೆಸ್ ವಾರ್ತಾಭಾರತಿಯೊಂದನ್ನು ಬಿಟ್ಟರೆ. ಸೊ ಇಂತಹ ಸಂದರ್ಭದಲ್ಲಿ ಕೇವಲ ಒಂದು ಪತ್ರಿಕೆ, ಒಂದು ಟಿವಿ ಮಾಧ್ಯಮ ಮಾತಾಡ್ತಾ ಇದ್ದರೂ ಕೂಡ ಇದು ಈ ಅಭಿಯಾನ ಯಾರನ್ನು ತಟ್ಟಬೇಕಾಗಿತ್ತೋ ಅವರನ್ನು ತಟ್ಟಿದೆ. ಸೊ ಈಗಾಗಲೇ ಸರ್ಕಾರದ ಪ್ರತಿನಿಧಿಗಳು ಅಥವಾ ನಮ್ಮನ್ನು ಆಳುವವರು ಸ್ವಲ್ಪವಾಗಿ ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ. ಹೌದು, ಸ್ಕೂಲ್ ಅನ್ನಿಷ್ಟರಲ್ಲಿ ತೆರೆಯಬೇಕಾಗಿತ್ತು ಅಂತ. ನಾನು ಈ ಸಂದರ್ಭದಲ್ಲಿ ಮೊದಲಾಗಿ ಕಕ್ಕೆಲಾಯ್ ಅವರನ್ನು ಮಾತಿಗೆ ಸೆಳೆಯುವ ಸಂದರ್ಭದಲ್ಲಿ, ಡಾಕ್ಟ್ರೇ, ಈಗಾಗಲೇ ಜನಕ್ಕೆ ಒಂದು ದೊಡ್ಡ ಭಯ, ಮತ್ತೆ ಎರಡನೇ ಸುತ್ತಿನ ಭಯ. ಯಾವ ಹೆಸರಿನಲ್ಲಿ? ಕೊರೋನಾದ ಎರಡನೇ ಅಲೆ ಅಂತ. ಇದರ ಬಗ್ಗೆ ಒಂದು ನೀವು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ.
ಎರಡನೇ ಅಲೆ ಭಾರಿ ದೊಡ್ಡ ಮಟ್ಟದಲ್ಲಿ ಬರುತ್ತದೆ, ಎಲ್ಲರೂ ಸನ್ನದ್ಧರಾಗಬೇಕು ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಮತ್ತು ಒಂದಷ್ಟು ಏನು ಸರ್ಕಾರದ ಪ್ರತಿನಿಧಿಗಳು ಅಥವಾ ಒಂದಷ್ಟು ವೈದ್ಯರುಗಳು ಕೂಡ ಮತ್ತು ತಜ್ಞರು ಅಂತ ಹೇಳಿಕೊಳ್ಳುವವರು ಕೂಡ ಹೇಳ್ತಾ ಇದ್ದಾರೆ. ನಾವು ಅಲೆ ಹೇಳೋ ಮೊದಲೇ ಎಲ್ಲರನ್ನು ಎದುರಿಸಿಟ್ಟಿದ್ದೆವು. ಈಗ ಅಲೆ ಬಂದು ಸೆಪ್ಟೆಂಬರ್ ಮಧ್ಯದಲ್ಲಿ ಅಲೆ ಇಳಿಲಿಕ್ಕೆ ಆರಂಭ ಆಗಿದೆ. ಈಗ ಅಲೆ ಸುಮಾರಾಗಿ ಏನು ಮಾಯ ಆಗ್ತಾ ಇರುವಂಥ ಕಾಲದಲ್ಲಿ ಮತ್ತೆ ಹೆದರಿಸ್ಬೇಕಲ್ಲ ನಮ್ಮ ಜನರನ್ನು. ಅದಕ್ಕೆ ಎರಡನೇ ಅಲೆ ಬರ್ತದೆ, ಮೂರನೇ ಅಲೆ ಬರಲಿಕ್ಕಿದೆ, ನಾಲ್ಕನೇ ಅಲೆ ಬರಲಿಕ್ಕಿದೆ, ಇಂಥ ಏನು ಇದನ್ನು ನಾವು ಹೇಳಲಿಕ್ಕೆ ಶುರು ಮಾಡಿದ್ದೇವೆ. ಅಂತೂ ಜನರನ್ನು ಹೆದರಿಸುವಂಥದ್ದು ಮುಂದುವರಿಲಿಕ್ಕಿದೆ ಅಂತ ಈ ಮಾತನ್ನು ನಾನು ಭಾಳ ಹಿಂದೆ ಹೇಳಿದ್ದೆ. ಒಂದು ವೇಳೆ ಕೊರೋನಾ ಮುಗಿದ್ರೂ ಕೂಡ ಈ ಹೆದರಿಸುವಂಥ ಕೆಲಸವನ್ನು ನಾವು ಯಾವಾಗ ಮುಗಿಸ್ತೇವೆ ಅಂತ ಹೇಳೋದ್ರ ಬಗ್ಗೆ ಸಂಶಯಗಳಿದೆ ಅಂತ. ವಿಷಯಕ್ಕೆ ಬರೋದಾದರೆ ನೋಡಿ, ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಆರೋಗ್ಯ ಸಚಿವರು ಕೆಲವು ವಾರಗಳ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಅದನ್ನು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಒಂದು ವಿಷಯ ನಾವೆಲ್ಲರೂ ತಿಳ್ಕೊಳ್ಬೇಕು, ಕರ್ನಾಟಕದ ಆರೋಗ್ಯ ಇಲಾಖೆ ನಮ್ಮ ದೇಶದಲ್ಲಿಯೇ ಅತ್ಯುತ್ತಮವಾಗಿ ಏನು ಮಾಹಿತಿಯನ್ನು ಸಂಗ್ರಹಿಸಿಟ್ಟುಕೊಂಡಂಥ ಇಲಾಖೆ. ಇದನ್ನು ನಾವೆಲ್ಲರೂ ಅದಕ್ಕೆ ಇಲಾಖೆಯನ್ನು ಅಭಿನಂದಿಸಬೇಕು. ಭಾಳ ಸ್ಪಷ್ಟವಾಗಿ ಯಾರಿಗೆ ಬಂದಿದೆ ಕೊರೋನಾ, ಎಷ್ಟು ಬಂದಿದೆ ಅಂತ ಹೇಳುವ ಮಾಹಿತಿ ಸರ್ಕಾರದ ಬಳಿ ಇವತ್ತಿದೆ. ಯಾವ ವಯಸ್ಸಿನವರಿಗೆ ಏನು ಸಮಸ್ಯೆ ಆಗಿದೆ ಈ ಮಾಹಿತಿ ಕೂಡ ಕರ್ನಾಟಕ ಸರ್ಕಾರದ ಬಳಿ ಇದೆ. ಮತ್ತು ದೇಶದ ಉಳಿದ ರಾಜ್ಯಗಳಲ್ಲಿ ನೀಡದಂಥ ಈ ಮಾಹಿತಿಯನ್ನು ನಮ್ಮ ಆರೋಗ್ಯ ಇಲಾಖೆಯವರು ಆಗಿಂದಾಗೆ ಪ್ರಕಟ ಮಾಡಿಕೊಂಡು ಬಂದಿದ್ದಾರೆ. ಸೊ ಆರೋಗ್ಯ ಸಚಿವರು ಏನು ಹೇಳಿದರು ಕೆಲವು ದಿನಗಳ ಹಿಂದೆ ಅಂತಂದರೆ, ಸೆಪ್ಟೆಂಬರ್ 16ರವರೆಗೆ ನಡೆಸಿದಂಥ ಅಧ್ಯಯನಗಳಲ್ಲಿ ಏನು ಅಧ್ಯಯನ, ಒಂದು ಕೊರೋನಾ ಬಂದಾಗ ಈಗ ನೀವೆಲ್ಲರೂ ಗೊತ್ತಿರುವಂತೆ ಮೂಗಿನಿಂದ ಗಂಟಲಿನಿಂದ ಆ ದ್ರವವನ್ನು ತೆಗೆದು ಪರೀಕ್ಷೆ ಮಾಡುವಂಥ RT-PCR ಅಂದರೆ ವೈರಸ್ಸನ್ನು ಪತ್ತೆ ಮಾಡೋ ಪರೀಕ್ಷೆ. ಎರಡನೇದು ಈ ವೈರಸ್ಸಿಗೆ ಎದುರಾಗಿ ನಮ್ಮ ರಕ್ತದಲ್ಲಿ ತಯಾರಾಗುವಂಥ, ನಮ್ಮ ದೇಹದಿಂದ ತಯಾರಾಗುವಂಥ ಪ್ರತಿಕಾಯಗಳು ಅಥವಾ ಆ್ಯಂಟಿಬಾಡಿ ಪರೀಕ್ಷೆ. ಇವೆರಡನ್ನೂ ನಡೆಸಿ ಮಾಡಿದ ಅಧ್ಯಯನದಲ್ಲಿ ಏನು ಕಂಡು ಬಂದಿತ್ತು ಅಂತಂದರೆ, ಸೆಪ್ಟೆಂಬರ್ 16ರ ವೇಳೆಗೆ 27.3% ಕರ್ನಾಟಕದ ಜನರಿಗೆ, ಅಂದರೆ ಸುಮಾರು 30% ಅಂತ ಇಟ್ಕೊಳ್ಳಿ ಜನರಿಗೆ, ಸಚಿವರ ಮಾತನ್ನೇ ನಾನು ಇಲ್ಲಿ ಉದ್ಧರಿಸುವುದಾದರೆ 1.93 ಕೋಟಿ ಕರ್ನಾಟಕದ ಜನರಿಗೆ ಸೆಪ್ಟೆಂಬರ್ 16ರ ವೇಳೆಗೆ ಕೊರೋನಾ ಬಂದ್ ಆಗಿದೆ ಅಂತ. ಇದು ನಾವ್ಯಾರು ಊಹಾಪೋಹದ ಮಾತುಗಳೆಲ್ಲ, ಕರ್ನಾಟಕ ಸರ್ಕಾರವೇ ಹೇಳಿರುವಂಥ ಅಧಿಕೃತವಾದ ಅಂಕಿಅಂಶಗಳು. ಇನ್ನೊಂದು ಮಾತು ಅವರು ಹೇಳಿದ್ದಾರೆ, ಏನು ಅಂತಂದರೆ ಆ ದಿನದಲ್ಲಿ ಇದ್ದಂಥ ಅಧಿಕೃತ ಪ್ರಕರಣಗಳಿಗಿಂತ 30 ಪಟ್ಟು ಹೆಚ್ಚು ಜನರು ನಿಜಕ್ಕೂ ಸೋಂಕಿತರಾದವರಿದ್ದಾರೆ ಅಂತ. ನಾವು ಇದನ್ನೇ ಮುಂದುವರಿಸುವುದಾದರೆ ಇವತ್ತು ಏನು ನಮ್ಮ ರಾಜ್ಯದ ಫಿಗರ್ಸ್ ಏನಿದೆ 9 ಲಕ್ಷ 10 ಲಕ್ಷ ಅಂತ ಏನಿದೆ, ಇದರ 30 ಪಟ್ಟು ಅಂತಂದರೆ ಸುಮಾರು 3 ರಿಂದ 4 ಕೋಟಿ ಕನ್ನಡಿಗರು ಇವತ್ತಿನ ದಿವಸಕ್ಕೆ ಸೋಂಕಿತರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಅಂದರೆ ನಮ್ಮ ರಾಜ್ಯದ ಜನಸಂಖ್ಯೆಯ 50 ರಿಂದ 60% ಜನರು ಈಗಾಗಲೇ ಕೊರೋನಾದಿಂದ ಸೋಂಕಿತರಾಗಿದ್ದಾರೆ ಅಂತ ಆಯಿತು. ಅಧಿಕೃತ ಸಂಖ್ಯೆಗಳು 90-92 ಸಾವಿರ ಎಷ್ಟೇ ಇದ್ದರೂ ಕೂಡ ಒಟ್ಟು ಸಂಖ್ಯೆ ಅಂದರೆ ಪರೀಕ್ಷೆ ನಾವು ಎಲ್ಲರನ್ನು ಪರೀಕ್ಷೆ ಮಾಡ್ತಾ ಇಲ್ಲ. ಯಾರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ, ಯಾರು ದಾಖಲಾಗ್ತಾ ಇದ್ದಾರೆ, ಯಾರು ವೈದ್ಯರು ಯಾರಿಗೆ ಪರೀಕ್ಷೆ ಮಾಡಲಿಕ್ಕೆ ಅವರಿಗಷ್ಟೇ ಪರೀಕ್ಷೆ ಆಗುತ್ತೆ. ಜ್ವರ ಇದ್ದವರು, ಕೆಮ್ಮು ಇದ್ದವರು, ನೆಗಡಿ ಇದ್ದವರು ಅಥವಾ ಈ ಯಾವುದೇ ಲಕ್ಷಣಗಳಿಲ್ಲದೇ ಇರುವಂಥ ಸೋಂಕಿತರು ಸುಮಾರು 95% ಇದ್ದಾರೆ. ಅಂದರೆ 100ಕ್ಕೆ 95 ಜನರಿಗೆ ಇದು ರೋಗ ಬಂದದ್ದು ಗೊತ್ತಾಗೋದಿಲ್ಲ, ಹೋಗೋದು ಗೊತ್ತಾಗೋದಿಲ್ಲ. ಇಂಥವ್ರನ್ನೆಲ್ಲರನ್ನು ಸೇರಿಸಿದರೆ ಸುಮಾರು 3 ರಿಂದ 4 ಕೋಟಿ ಕನ್ನಡಿಗರಿಗೆ ಈಗಾಗಲೇ ಕೊರೋನಾ ಬಂದಿದೆ. ಇನ್ನು ಉಳಿದ ವರದಿಗಳು, ಅಧ್ಯಯನಗಳು ಮಾಡಿದ ಹಾಗೆ, ವರದಿಯಾದ ಹಾಗೆ ಸುಮಾರು 50 ರಿಂದ 60% ಜನರಿಗೆ ಸೋಂಕು ತಗಲಿದಾಗ ಸೋಂಕಿನ ಅಬ್ಬರ ಇಳಿತಾ ಬರ್ತದೆ, ಹರಡುವಿಕೆ ಇಳಿತಾ ಬರ್ತದೆ ಅಂತ. ಈಗ ಇದೆರಡನ್ನೂ ನಾವು ಜೊತೆ ಸೇರಿಸಿ ನೋಡಿದರೆ ಕರ್ನಾಟಕದಲ್ಲಿ ಈಗಾಗಲೇ ರೋಗಿಗಳ ಏನು ಹೊಸ ಸೋಂಕಿನ ಪ್ರಮಾಣ ಗಣನೀಯವಾಗಿ ಇಳಿದಿರುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಈ ಎರಡನೇ ಅಲೆ ಅಂತ ಹೇಳೋದು ಎಲ್ಲಿ ಬರ್ತದೆ, ಯಾಕೆ ಬರ್ತದೆ? ಎರಡನೇ ಅಲೆ ಅಂತ ಹೇಳೋದು ಯಾವಾಗ ಬರ್ತದೆ ಅಂತ, ನೀವು ಯಾವಾಗ ಲಾಕ್ಡೌನನ್ನು ಮಾಡಿರ್ತೀರಿ, ಈಗ ಉದಾಹರಣೆಗೆ ಇಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಇದು ತಾರಕಕ್ಕೆ ಏರಿದಾಗ ಮಾತ್ರ ಲಾಕ್ಡೌನ್ ಮಾಡಿದ್ದಿದ್ರೆ, ಒಮ್ಮೆಗೆ ಹರಡುವುದನ್ನು ನಾವು ನಿಲ್ಲಿಸಿದರೆ ಆವಾಗ ಯಾರು ಸೋಂಕಿತರಾಗೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗಿತ್ತು ಅವರಿಗೆ ಸೋಂಕು ತಗಲುವಂಥ ಸಾಧ್ಯತೆ ಇದೆ. ಅದು ಎರಡನೇ ಅಲೆ. ಆದರೆ ನಾವೇನು ಮಾಡಿದೆವು, ಸೋಂಕು ಇರುವ ಮೊದಲೇ ಲಾಕ್ಡೌನ್ ಮಾಡಿದ್ರಿಂದ, ಸೋಂಕು ಹರಡ್ತಾ ಇರುವಾಗ ಲಾಕ್ಡೌನನ್ನು ತೆಗೆದಿರೋದ್ರಿಂದ ಈ ಸೋಂಕು ಈಗಾಗಲೇ 4 ಕೋಟಿ ಜನರಿಗೆ ಹರಡಿದೆ. ಇನ್ನು ಯಾರಿಗೆ ಹರಡಲಿಕ್ಕಿದೆ? ಇನ್ನು ಹರಡಲಿಕ್ಕಿರುವಂಥದ್ದು ಕೆಲವು ಜನರಿಗೆ ಮಾತ್ರ. ಆದ್ದರಿಂದ ನನ್ನ ಒಬ್ಬ ವೈದ್ಯನಾಗಿ ಮತ್ತು ಸ್ವಲ್ಪ ಈ ಏನು ಸಮುದಾಯ ಆರೋಗ್ಯದಲ್ಲಿ ಸ್ವಲ್ಪ ಆಸಕ್ತಿ ಇದ್ದೇನವಾಗಿ ನನಗೆ ಏನು ಅನಿಸಿದೆ ಅಂತಂದರೆ, ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದ ಎರಡನೇ ಅಲೆ ಅಂತ ಏನು ಕಂಡು ಬರಲಿಕ್ಕಿಲ್ಲ. ಬೆಂಗಳೂರು ನಗರದಲ್ಲಿ ಅಲ್ಲಿಗೇನು ಇವತ್ತು
ಬೆಂಗಳೂರಿನಿಂದ ಬೇರೆ ಊರುಗಳಿಗೆ ವಲಸೆ ಹೋಗಿದ್ದರು ಕಾರ್ಮಿಕರು, ಅವರು ಬೆಂಗಳೂರಿಗೆ ಮರಳಿ ಬಂದಾಗ ಸೋಂಕಿತರಲ್ಲದವರು ಅವರಲ್ಲಿದ್ದರೆ ಅವರಲ್ಲಿ ಕೆಲವರು ಸೋಂಕಿತರಾಗ್ಬೋದು. ಒಂದಷ್ಟು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ಜಾಸ್ತಿ ಆಗ್ಬೋದೇ ಹೊರತು ಉಳಿದ ರಾಜ್ಯದ ಭಾಗಗಳಲ್ಲಿ ಒಮ್ಮಿಂದೊಮ್ಮೆಗೆ ಪ್ರಕರಣಗಳು ತುಂಬ ಪ್ರಮಾಣದಲ್ಲಿ ಜಾಸ್ತಿ ಆಗುವಂಥದ್ದು ಖಂಡಿತಕ್ಕೂ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ನನಗೆ ಅನಿಸ್ತದೆ. ಎಸ್ 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 ಓಕೆ ಡಾಕ್ಟರ್, ನಾವೀಗ ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಏನು ನಮ್ಮ ಸಾರ್ವಜನಿಕ ಜೀವನ ಪೂರ್ತಿಯಾಗಿ ತೆರೆದುಕೊಂಡರೂ ಕೂಡ ಯಾಕೆ ನಾವು ಶಾಲೆಗಳನ್ನು ತೆರೆಯಲಿಕ್ಕೆ ಹಿಂಜರಿತಾ ಇದ್ದೇವೆ ಅನ್ನೋ ಬಗ್ಗೆ ಮಾತಾಡೋ. ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಶಾಲೆ ಮತ್ತೆ ಆರಂಭ ಆಗಬೇಕು ಮತ್ತು ಅದು ಶೀಘ್ರದಲ್ಲೇ ಆರಂಭ ಆಗಬೇಕು ಅನ್ನುವಂಥ ಒಂದು ಅಭಿಯಾನದ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತುಕತೆ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಖ್ಯಾತ ಜನಪರ ವೈದ್ಯರಾಗಿರುವಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲಾಯ ಅವರು ಇದ್ದಾರೆ. ನಾನು ಈಗಾಗಲೇ ಈ ಒಂದು ಮಾತುಕತೆ ಆರಂಭಿಸುವ ಸಂದರ್ಭದಲ್ಲೇ ಹೇಳಿದೆ, ಕೊರೋನಾದ ಬಗ್ಗೆ ಇನ್ನೂ ಕೂಡ ಭಯ ಇರುವವರು, ಅದು ಸಾರ್ವಜನಿಕರಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು, ದಯವಿಟ್ಟು ಈ ಒಂದು ಕೃತಿಯನ್ನು ಕರ್ನಾಟಕದ ಯಾವುದೇ ಪುಸ್ತಕ ಮಳಿಗೆಯಲ್ಲಿ ಈ ಪುಸ್ತಕ ಸಿಗುತ್ತೆ, ಕೊರೋನಾ ಎದರದಿರೋಣ ಅಂತ. ಇದು ಡಾಕ್ಟರ್ ಕಕ್ಕೆಲಾಯ ಅವರು ಬರೆದಿರುವಂಥ ಕೃತಿ. ಇದು ಸುಮಾರು ಆಗಸ್ಟಲ್ಲೇ ಬರೆದಿದ್ದಾರೆ ಮತ್ತು ಆ ಸಂದರ್ಭದಲ್ಲೇ ಬರೆದಾಗಲೇ ಭಾರಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದರು, ಕೊರೋನಾದ ಬಗ್ಗೆ ಅನಗತ್ಯವಾಗಿ ಭಯವನ್ನು ಹಬ್ಬಿಸಲಾಗುತ್ತೆ ಮತ್ತು ಅದು ಯಾರಿಗೆ ಬರುತ್ತೆ ಯಾರಿಗೆ ಬರುವುದಿಲ್ಲ ಅನ್ನೋದು. ಬಹುಶಃ ಅವರು ಅವತ್ತು ಬರೆದಂಥ ವಿಚಾರಗಳೆಲ್ಲವೂ ಆ ನಂತರದ ದಿನಗಳಲ್ಲಿ ಅದು ಸತ್ಯವೂ ಕೂಡ ಆಗಿದೆ. ಸೊ ವೀಕ್ಷಕರೇ, ನಾವು ಇವತ್ತು ಏನು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಇಡೀ ಸಾರ್ವಜನಿಕ ಬದುಕು ತೆರೆದುಕೊಂಡಿದೆ. ನಮ್ಮಲ್ಲಿ ಚುನಾವಣೆಗಳು ನಡೀತದೆ, ಚುನಾವಣೆ ರ್ಯಾಲಿ ನಡೀತದೆ, ಆಮೇಲೆ ನಮ್ಮ ಬೀಚ್ಗಳಲ್ಲಿ ಸಾವಿರಗಟ್ಟಲೆ ಜನ ಸೇರ್ತಾರೆ, ನಮ್ಮ ಸಿಟಿ ಬಸ್ಸುಗಳಲ್ಲಂತೂ ಕಾಲು ಹಾಕಲಿಕ್ಕೆ ಜಾಗ ಇರೋದಿಲ್ಲ. ಆದರೆ ನಮ್ಮ ಶಾಲೆಯನ್ನು ಮಾತ್ರ ನಾವು ಇನ್ನೂ ಮುಚ್ಚಿಟ್ಟಿದ್ದೇವೆ. ಡಾಕ್ಟ್ರೇ, ನಾನು ಆಗಲೇ ನಿಮ್ಮ ಹತ್ರ ಕೇಳಿದೆ ಕೊರೋನಾದ 2ನೇ ಅಲೆ ಬಗ್ಗೆ ಎದುರಿಸ್ತಾರೆ ಅಂತ. ನೀವು ಹೇಳಿದ್ರಿ ಅದು ಯಾಕೆ ಏನು ಅಂತ. ಸಾಮಾನ್ಯವಾಗಿ ಇರುವಂಥ ಒಂದು ಜನಸಾಮಾನ್ಯರ ಪ್ರಶ್ನೆ ಆಯಿತು, ಎದುರಿಸುವಂಥದ್ದು ಇರಲಿ, ಯಾವ ಕಾರಣಕ್ಕೆ, ಏನು ಲಾಬಿ ಇದರ ಮೇಲೆ ಕೆಲಸ ಮಾಡಿರಬಹುದು? ಎರಡೂ ಇದೆ. ಒಂದು ಲಾಬಿಯು ಖಂಡಿತ ಇದೆ. ಆಮೇಲೆ ನಾವು ಹೋದ ಸಲ ಚರ್ಚೆ ಮಾಡಿದಾಗೆ ಯಾರು ಸರ್ಕಾರಕ್ಕೆ ಈ ಏನು ಮಾಡಬೇಕು ಅಂತ ಹೇಳುವ ಮಾರ್ಗದರ್ಶನ ಮಾಡಬೇಕಾಗಿದೆ, ಕಾರ್ಯಪಡೆ, ನಮ್ಮ ವೈದ್ಯರು, ಮುಖ್ಯವಾಗಿ ನಮ್ಮ ವೈದ್ಯರ ಬಗ್ಗೆ ಹೇಳ್ತಾ ಇದ್ದೇನೆ, ವೈದ್ಯರು, ವೈದ್ಯಕೀಯ ಸಂಘಟನೆಗಳು ಖಂಡಿತವಾಗಿ ಅವು ಸರ್ಕಾರಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿವೆ. ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಂಗಳೂರಿನ ಜನರು ಸೇರಿದಾಗೆ ಎಲ್ಲರೂ ನೋಡಿರಬಹುದಾದ ಹಾಗೆ ವೈದ್ಯರುಗಳೇ ಹೆದರಿಕೊಂಡು ಮಾರ್ಚ್ ತಿಂಗಳಿನಿಂದನೇ ಹೆದರಿಕೊಂಡು ಅನಗತ್ಯವಾದ ದಿರಿಸುಗಳನ್ನು ಧರಿಸಿಕೊಂಡು ಕ್ಲಿನಿಕ್ಗಳನ್ನು ಬಂದ್ ಮಾಡಿಕೊಂಡು ಪೇಷಂಟ್ಗಳನ್ನು ನೋಡದೆ ಆನ್ಲೈನ್ ಕನ್ಸಲ್ಟೇಷನ್ ಇತ್ಯಾದಿ. ಅಂದರೆ ಯುದ್ಧದ ಸನ್ನಿವೇಶ ಬಂದಾಗ ನಾವು ಯುದ್ಧ ಭೂಮಿಗೆ ಹೋಗಲಿಕ್ಕೆ ತಯಾರಿರಬೇಕು. ನಾವು ವೈದ್ಯರ ನಾವೇ ಅದೇ ಕೊರೋನಾ ವಾರಿಯರ್ಸ್ ಅಂತ ಹೇಳ್ಕೊಂಡು ಚಪ್ಪಾಳೆ ಎಲ್ಲ ಗಿಟ್ಟಿಸಿಕೊಂಡೆವು. ಆದರೆ ನಾವೇ ಬಹುಶಃ ಯಾಕೋ ಯುದ್ಧ ಭೂಮಿಯಿಂದ ಓಡಿ ಹೋಗೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ಇದು ಯಾರನ್ನು ಟೀಕೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಆದರೆ ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಈ ಕಾರಣಕ್ಕೆ ಏನಾಗಿದೆ, ಸರ್ಕಾರಕ್ಕೂ ಕೂಡ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಈ ಹೆದರಿಸುವುದು ಮುಂದುವರಿಯುವುದಕ್ಕೆ ಒಂದು ಮುಖ್ಯ ಕಾರಣ ಅದಾಯಿತು. ಎರಡನೇದಾಗಿ ಮಾಧ್ಯಮಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಟಿ ವಿ ಮಾಧ್ಯಮ ಸಣ್ಣ ಪುಟ್ಟ ವಿಷಯಗಳನ್ನು ಬಹಳ ದೊಡ್ಡದಾಗಿ ಮಾಡಿ ಅಲ್ಲಿ ಕೊರೋನಾ ಬಂತು, ಇಲ್ಲಿ ಕೊರೋನಾ ಬಂತು, ಅಲ್ಲಿ ಮರಣ ಮೃದಂಗ ಇತ್ಯಾದಿಯಾಗಿ ಹೆದರಿಸಿ, ಈಗ ನಾವಾಗಲೇ ಚರ್ಚೆ ಮಾಡಿದ ಹಾಗೆ ಅಲೆಗಳು ಬಂದು ಆಯಿತು. ಈಗ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಬಹಳ ದೊಡ್ಡ ಅಲೆ ಎದ್ದು ಈಗಾಗಲೇ ಅದು ಕಡಿಮೆಯಾಗಿ ಆಗಿದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ಇವತ್ತು ಕರ್ನಾಟಕದಲ್ಲಿ ಕೇಸ್ ಪಾಸಿಟಿವಿಟಿ ರೇಟ್ ಅಂದರೆ 100 ಜನರಿಗೆ ಪರೀಕ್ಷೆ ಮಾಡಿದರೆ 1.3 ಅಷ್ಟೇ ಪಾಸಿಟಿವ್ ಬರ್ತಾ ಇದೆ. ನಿತ್ಯದ ಪ್ರಕರಣಗಳ ಸಂಖ್ಯೆ 1,000ಕ್ಕಿಂತಲೂ ಕೆಳಗೆ ಇಳಿದಿದೆ. ಹಾಗಿರುವಾಗ ಇನ್ನೂ ಕೂಡ ಇದನ್ನು ಎದುರಿಸ್ತಾ ಇರುವುದರ ಹಿಂದೆ ಬೇರೆ ಬೇರೆ ಲಾಬಿಗಳ ಇದು ಖಂಡಿತ ಇದೆ. ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಕರ್ನಾಟಕ ಸರ್ಕಾರ ಏನು ಕಾರ್ಯಪಡೆ ಅಂತ ಮಾಡಿದೆ, ಅವರು ಮೊನ್ನೆ ತಾನೇ ಕಾಲೇಜುಗಳನ್ನು ತೆರೆಯುವುದಕ್ಕೆ ಒಂದು ನಿಯಮ ಮಾಡಿದರು. ಏನಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡು ಕಾಲೇಜಿಗೆ ಬರಬೇಕು, ಇಲ್ಲದಿದ್ದರೆ ಪರೀಕ್ಷೆ ಫಲಿತಾಂಶ RT-PCR ರಿಸಲ್ಟ್ ಇಲ್ಲದೇ ನೀವು ಶಾಲೆಗಳಿಗೆ ಕಾಲೇಜುಗಳಿಗೆ ಬರುವ ಹಾಗಿಲ್ಲ. ಇದು ಯಾಕೆ ಅಗತ್ಯ ಆಯಿತು? ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಂಥ ಒಂದು ನಿಯಮವನ್ನು ಮಾಡಿಲ್ಲ. ಒಂದು ಸಲ ನೀವು ಪರೀಕ್ಷೆ ಮಾಡಿದ್ದು ಕೂಡಲೇ, ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಮಾಡಿಕೊಂಡ ಅಂತ ತಿಳ್ಕೊಳ್ಳಿ, ಅದು ನೆಗೆಟಿವ್ ಬಂತು, ಮಾರನೇ ದಿನ ಅವನಿಗೆ ಕೊರೋನಾ ತಗಲಬಾರದು ಅಂತ ಏನೂ ಇಲ್ಲ, ಒಂದು ವಾರದ ನಂತರ ಕೊರೋನಾ ಬರಬಾರ್ದು ಅಂತ ಏನಿಲ್ಲ. ಅದರಿಂದ ಇಂಥ ಅವೈಜ್ಞಾನಿಕವಾದ
ಸಲಹೆಗಳನ್ನು ಕೊಡುವಂಥ ಕಾರ್ಯಪಡೆ ಮತ್ತು ಅದರ ಹಿಂದೆ ಇರುವಂಥ ಡಾಕ್ಟ್ರುಗಳು, ಅದು ಅವರ ಉದ್ದೇಶ ಏನೇ ಇರ್ಬೋದು, ನಾವು ಅದನ್ನು ಸ್ಪೆಕ್ಯುಲೇಟ್ ಮಾಡಿದಷ್ಟು ಚೆನ್ನಾಗಿರೋದಿಲ್ಲ. ಆದರೆ ಖಂಡಿತಕ್ಕೂ ಒಂದನ್ನು ನಾನು ಹೇಳ್ಬೋದು ಏನು ಅಂತಂದರೆ, ಬಹಳ ಅವೈಜ್ಞಾನಿಕವಾಗಿ ಅವೈಚಾರಿಕವಾಗಿ ಇಂಥ ನಿರ್ಧಾರಗಳನ್ನು ಕೈಗೊಂಡಿರುವ ಕಾರಣಕ್ಕೇ ಇವತ್ತು ಜನರಲ್ಲಿ ಇಷ್ಟೊಂದು ಭಯ ಹಬ್ಬಿದೆ. ನಾವು ಕೆಲವರು ಏನು ವಸ್ತುನಿಷ್ಠವಾದ ಮಾಹಿತಿಯನ್ನು ಜಗತ್ತಿನಾದ್ಯಂತದಿಂದ ಸಂಗ್ರಹಿಸಿ ನಮ್ಮ ಜನರ ಮುಂದೆ ಇಟ್ಟರೂ ಕೂಡ ನಮ್ಮ ದನಿ ಬಹಳ ಕ್ಷೀಣ ಆಗಿರೋದ್ರಿಂದ ತಲುಪಿಲ್ಲ ಅಂತ ನಾನು ಹೇಳೋದಿಲ್ಲ. ಭಾಳಷ್ಟು ಜನರು ಈಗ ನಾನು ಬರೆದಿರೋದನ್ನು ಓದ್ಕೊಂಡಿದ್ದಾರೆ. ತಾರನಾಥ್ ಕಳೆದ ಸಲ ನಾವು ಇಲ್ಲಿ ಮಾಡಿದ ಏನು ಸಂದರ್ಶನ ಇದೆ ಅದರಿಂದ ಬಹಳಷ್ಟು ಜನ ಅದನ್ನು ಮೆಚ್ಚಿಕೊಂಡಿದ್ದಾರೆ. ಎಲ್ಲರಿಗೆ ಮಾಹಿತಿ ಗೊತ್ತಾಗಿದೆ, ಆದರೆ ಯಾವುದನ್ನು ಆಯ್ದುಕೊಳ್ಳೋದು ಅಂತ ಹೇಳುವ ಗೊಂದಲ ಜನರ ಮಧ್ಯದಲ್ಲಿದೆ. ಈಗ ಶಾಲೆಗಳನ್ನು ಯಾಕಂತ ಹೇಳಿದ್ರೆ ನೀವು ಈಗಾಗಲೇ ಉಲ್ಲೇಖ ಮಾಡಿದರೆ, ಈಗ ನಮ್ಮಲ್ಲಿ ಪದವಿ ತರಗತಿಗಳು ಆರಂಭವಾಗಿದೆ. ಬಟ್ ಏನಾಯಿತು, ಪದವಿ ತರಗತಿಗಳನ್ನು ಆರಂಭವಾದಾಗ ಸರ್ಕಾರ ಅಲ್ಲಿ ಆಪ್ಷನ್ ಇಟ್ಟಿತ್ತು, ನೀವು ಆನ್ಲೈನ್ ಕ್ಲಾಸಿಗೆ ಕೂಡ ಅಟೆಂಡ್ ಮಾಡ್ಬೋದು, ನಿಮಗೆ ಆಯಿತು ತುಂಬ ಭಯ ಉಂಟು ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಕ್ಲಾಸಿಗೆ ಕೂಡ ಅಟೆಂಡ್ ಮಾಡ್ಬೋದು ಅಂತ. ಬಹುಶಃ ಅದರದೇ ಒಂದು ಏನು ಆ ಒಂದು ಕ್ಲಾಸ್ನ ದುರುಪಯೋಗ ಮಾಡಿಕೊಂಡು ಬಹುಶಃ ಇವತ್ತು ಒಂದಷ್ಟು ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾ ಇಲ್ಲ. ಈ ಕಾಲೇಜಿನ ವಿದ್ಯಾರ್ಥಿಗಳದ್ದು ಎರಡು ಪ್ರಶ್ನೆ ಇರುತ್ತೆ. ಯಾಕಂದರೆ ವಯಸ್ಸಿನಲ್ಲಿ ದೊಡ್ಡವರು ಇರ್ತಾರೆ, ಬೇರೆ ಬೇರೆ ಏನು ಉದ್ಯೋಗಕ್ಕೋ ಅರೆಕಾಲಿಕ ಉದ್ಯೋಗಕ್ಕೋ ಏನಾದರೂ ಹೋಗ್ಬೋದು ಅಥವಾ ಹೋಗ್ತಾ ಇರ್ಬೋದು, ಮತ್ತು ಬಹುತೇಕ ಮಂದಿ ಹೋಗ್ತಾ ಇದ್ದಾರೆ ಕೂಡ. ಯಾಕಂತ ಹೇಳಿದ್ರೆ ಕೊರೋನಾದ ಏನು ಆ ಲಾಕ್ಡೌನ್ನ ನಂತರದ್ದು ನಮ್ಮ ಆರ್ಥಿಕತೆ ಸಂಪೂರ್ಣ ಕುಸಿದು ಹೋಗಿರುವಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ, ಪ್ರತಿಯೊಬ್ಬರ ಮನೆಯ ಕಷ್ಟ ಕೂಡ ಅದು. ಈಗ ಕಾಲೇಜಿಗಿಂತ ಕೆಳಗಿನ ಮಕ್ಕಳನ್ನು ನಾವು ಆರಂಭದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಹೈಸ್ಕೂಲ್ ಪ್ರೈಮರಿ ಸ್ಕೂಲನ್ನು ತೆರೀಲೇಬಾರದು ಅಂತ ಹೇಳೋರು ಪ್ರತಿಯೊಬ್ಬರು ಕೂಡ ಮೊನ್ನೆ ತನಕ ಕೂಡ ತೆರೆಯುವುದು ಬೇಡ ಅಂತ. ಬಟ್ ಇವತ್ತು ನಾವು ಆಯ್ತಪ್ಪ ತೆರೆಯಬೇಡವರು ಬೇಡ, ನೀವು ಬಂದು ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಯಾಕೆ ತೆರೆಯುವುದು ಬೇಡ ಅಂತ ಹೇಳಿದ್ರೆ ಇವು ಅಂಥ ಜನರೇ ಸಿಗುವುದಿಲ್ಲ, ಇವತ್ತು ಸಿಗುವುದಿಲ್ಲ, ಇದು ವಾಸ್ತವ ಸತ್ಯ ಇದು. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಈ ಮಕ್ಕಳನ್ನು ನಾವು ಇಷ್ಟು ಕಾಲ ಸಣ್ಣ ಮಕ್ಕಳನ್ನು ಮನೆಯಲ್ಲೇ ಕೂರಿಸಿದೆವಲ್ವಾ, ಇದು ಆ ಮಕ್ಕಳ ಮೇಲೆ ಬೀರಬಹುದಾದ ಪರಿಣಾಮ ಏನು ಅಂತ? ಇಲ್ಲಪ್ಪ, ಇದು ಏನು ನಾವು ನೀವು ಆಗಲೇ ಹೇಳಿದಾಗೆ ಈ ಮಕ್ಕಳ ನಡೆ ಶಾಲೆಯ ಕಡೆ ಅಂತ ಇದನ್ನು ನಾವು ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯ್ತು. ಯಾಕಂತಂದರೆ ನಾನು ಮತ್ತು ನಿರಂಜನ ಆರಾಧ್ಯ ಅಂತ ಇದ್ದಾರೆ, ಅವರು ಪ್ರೊಫೆಸರ್ ಆಗಿದ್ದಾರೆ ಬೆಂಗಳೂರು ಕಾನೂನು ಮಹಾವಿದ್ಯಾಲಯದಲ್ಲಿ. ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ, ಮಕ್ಕಳ ಶಿಕ್ಷಣದ ಹಕ್ಕುಗಳ ಬಗ್ಗೆ ಮತ್ತು ರಾಷ್ಟ್ರೀಯ ಶಿಕ್ಷಣದ ಹಕ್ಕಿನ ಕಾಯ್ದೆ ಏನಿದೆ ಅದರ ಬಗ್ಗೆ ಬಹಳ ದೊಡ್ಡ ತಜ್ಞರು ಮತ್ತು ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳ ಜೊತೆಯಲ್ಲಿ ಬಹಳ ಹತ್ತಿರ ಸಂಪರ್ಕ ಇದ್ದುಕೊಂಡವರು ಮತ್ತು ತುಂಬ ಕೆಲಸ ಮಾಡಿದ್ದಾರೆ. ಜನರ ಜೊತೆಗೆ ಕೆಲಸ ಮಾಡ್ತಾರೆ, ಜನರ ಜೊತೆಯಲ್ಲಿ ಬಹಳ ಕಾಳಜಿಯಿಂದ ಕೆಲಸ ಮಾಡೋ, ಅವರ ಬದ್ಧತೆಯನ್ನು ಕಾಳಜಿಯನ್ನು ಯಾರು ಕೂಡ ಪ್ರಶ್ನಿಸುವಂತಿಲ್ಲ ಅಂತ ಒಬ್ಬರು ವ್ಯಕ್ತಿ. ಮತ್ತು ಸರ್ಕಾರ ಶಾಲೆಯ ಈ ಸಭೆಗಳನ್ನು ಏನು ಮಾನ್ಯ ಸಚಿವರು ಕರಿತಾ ಇದ್ರು, ಆ ಎಲ್ಲ ಸಭೆಗಳಿಗೆ ನಿರಂಜನಾರಾಧ್ಯರು ಕಾಯಂ ಆಹ್ವಾನಿತ ವ್ಯಕ್ತಿ ಬೆಂಗಳೂರಲ್ಲಿದ್ದುಕೊಂಡು. ಸೊ ಅವರು ಒಂದು 2 ತಿಂಗಳಿಂದಲೇ ನನಗೆ ಫೋನ್ ಮಾಡ್ತಾ ಇದ್ರು, ಪದೇ ಅವರ ದುಃಖವನ್ನು ತೋಡ್ಕೊಳ್ತಾ ಇದ್ರು, ಏನು ಮಾಡೋದು ಡಾಕ್ಟ್ರೇ ಈ ಥರ ಆಗ್ತಾ ಇದೆ. ನಾನು ಜೂನ್ 3ನೇ ತಾರೀಕಿಗೆ ವಾರ್ತಾಭಾರತಿಯಲ್ಲಿ ಒಂದು ಲೇಖನವನ್ನು ಬರೆದಿದ್ದೆ, ಶಾಲೆಗಳನ್ನು ತೆರೀಲೇಬೇಕು, ಜೂನ್ನಲ್ಲಿ ಶಾಲೆ ತೆರೆಯುವುದಿಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡಿದ 2 ದಿನಗಳಲ್ಲಿ 3ನೇ ತಾರೀಕಿಗೆ ನಾನು ಲೇಖನವನ್ನು ಬರೆದಿದ್ದೆ. ಈ ಪುಸ್ತಕ ಏನು ನೀವು ತೋರಿಸಿದ್ರಿ ಕೊರೋನಾ ಇದರ ಒಂದು ಅಧ್ಯಾಯ ಶಾಲೆಯ ಬಗ್ಗೆ ಅದರಲ್ಲಿದೆ. ನೀವು ಇವತ್ತು ಯುನಿಸೆಫ್ನ ಹೇಳಿಕೆಯನ್ನು ಗಮನಿಸಿದರೆ ಶಾಲೆಗಳನ್ನು ಮುಚ್ಚಿಟ್ಟಿರುವಂಥದ್ದು ನಾವು ಮಾಡಿರುವಂಥ ಘನಘೋರ ಅಪರಾಧ, ಇನ್ನು ಮುಂದೆ ಇಂಥ ತಪ್ಪನ್ನು ಮಾಡಬಾರದು ಅಂತೇಳಿ ಇವತ್ತು ಯುನಿಸೆಫ್ ಮತ್ತೆ ಹೇಳಿದೆ. ನ್ಯೂಯಾರ್ಕಿನ ಮೇಯರ್ ಏನಿದ್ದಾರೆ, ಒಂದು 10 ದಿನದ ಕೆಳಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಇನ್ನು ಮುಂದೆ ನ್ಯೂಯಾರ್ಕ್ ನಗರದಲ್ಲಿ ಯಾವುದೇ ಕಾರಣಕ್ಕೂ ನಾನು ಶಾಲೆಗಳನ್ನು ಮುಚ್ಚೋದಿಲ್ಲ, ಇದುವರೆಗೆ ಮುಚ್ಚಿ ಹಾಕಿಟ್ಟಿರುವಂಥ ನಾವು ಮಾಡಿರುವಂಥ ಬಹಳ ದೊಡ್ಡ ಅನ್ಯಾಯ ಮಕ್ಕಳಿಗೆ ಹೈಬ್ರಿಡ್ ಶಿಕ್ಷಣ, ಅಂದರೆ ಅವರು ಅದಕ್ಕೆ ಹೈಬ್ರಿಡ್ ಶಿಕ್ಷಣ ಅಂತ ಹೆಸರು ಕೊಟ್ಟಿದ್ದಾರೆ. ನೀವು ಈಗಲೇ ಹೇಳಿದಾಗೆ ಆನ್ಲೈನ್ ಬೇಕಾದವರಿಗೆ ಆನ್ಲೈನು, ಆಫ್ಲೈನ್ ಶಾಲೆಗೆ ಬರೋವರಿಗೆ ಶಾಲೆ, ಇಂಥದ್ದನ್ನು ಇನ್ನು ನಾನು ನಿಲ್ಲಿಸ್ತೇನೆ, ಯಾವುದೇ ಆನ್ಲೈನ್ ತರಗತಿಗಳು ಇರೋದಿಲ್ಲ, ಮಕ್ಕಳು ಶಾಲೆಗೆ ಬರಲೇಬೇಕು ಅಂತ. ಆ ವರದಿಯನ್ನು ನೋಡಿ ಕಳೆದ ಬಾರಿ ನಮ್ಮ ಸಂದರ್ಶನದಲ್ಲಿ ಪ್ರಶ್ನೆ ಕೇಳಿದ್ದ ಡಾಕ್ಟರ್ ಸಂದೀಪ್ ನಾಯಕ್ ನನಗೊಂದು ಸಂದೇಶ ನೀವು ನೋಡಿರ್ಬೋದು. ಅವ್ರು ಹೇಳಿದರು, ಒಂದು ಮಗು ಶಾಲೆಗೆ ಭಾಳ ಖುಷಿಯಿಂದ ನಡ್ಕೊಂಡು ಹೋಗಿ ಆ ಮಗು ಹತ್ರ ಕೇಳಿದ್ರು, ನೀನು ಯಾಕೆ ಬಂದು? ಇಲ್ಲ, ನಾನು ನನ್ನ ಕ್ಲಾಸ್ಮೇಟಿನ ಅಮ್ಮ ಜೊತೆಗೆ ಕರ್ಕೊಂಡು ಬರೋ ನಾಯಿಯನ್ನು ನೋಡ್ಲಿಕ್ಕೆ ಬಂದೆ, 6 ತಿಂಗಳಾಯಿತು ನಾನು ನಾಯಿಯನ್ನು ನೋಡಿದೆ. ಅಂದರೆ ಏನು ಹೇಳ್ತಾ ಇದ್ದೇನೆ, ಶಾಲೆ ಅಂತ ಹೇಳೋದು ಮಕ್ಕಳ ಪಾಲಿಗೆ ಒಂದು ಸ್ವರ್ಗ, ಒಂದು ಸಂಭ್ರಮ. ಅದು ಸಂಭ್ರಮ. ಮಕ್ಕಳು ಶಾಲೆಗೆ ಹೋಗೋದು ಬರೀ ಪುಸ್ತಕ ABCD ಈ ಕಲಿಯೋದಕ್ಕೆ ಅಲ್ಲವೇ ಅಲ್ಲ, ಅದು ಅವರ ಒಟ್ಟಾರೆ ಕಲಿಕೆಯ 20% ಅಷ್ಟೇ ಇರ್ಬೋದು. ಶಾಲೆಗೆ ಮಕ್ಕಳು ಬರೋದು ಯಾಕೆ? ತಮ್ಮ ಸ್ನೇಹಿತರ ಜೊತೆ ಆಟ ಆಡಲಿಕ್ಕೆ, ಬೀಳಲಿಕ್ಕೆ, ಹೊರಲಾಡಲಿಕ್ಕೆ,
ಆಮೇಲೆ ಹಾಡುವುದಕ್ಕೆ, ನೃತ್ಯ ಮಾಡೋದಕ್ಕೆ, ಎಲ್ಲದಕ್ಕೂ ಅವರ ಸಾಮಾಜಿಕ ಸಂವಹನದ ಏನು ಕಲಿಕೆ ಇದೆ, ಒಬ್ಬರ ಜೊತೆ ಹೇಗೆ ಮಾತಾಡೋದು, ಹೇಗೆ ವರ್ತಿಸೋದು, ಇದು ಬಹಳ ಮುಖ್ಯ. ನಾವು ಸಮಾಜ ಜೀವಿಗಳು, ಇದನ್ನು ನಾವು ಶಾಲೆಯಲ್ಲಿ ಕಲಿಯುವಂಥದ್ದು. ನಮ್ಮ ಮಕ್ಕಳ ಕೈ ಕಾಲು ಆಟ ಆಡಿದರೆ, ಚುರುಕಾಗಿದ್ದರೆ ಮಾತ್ರ ಮೆದುಳು, ಆ ಭಾಗವನ್ನು ನಿಯಂತ್ರಿಸುವ ಮೆದುಳು ಏನಿದೆ ಅದರ ಬೆಳವಣಿಗೆ ಆಗ್ತದೆ. ಇವತ್ತು ಬಹಳ ಒಳ್ಳೆಯ ಅಧ್ಯಯನಗಳು ಏನು ತೋರಿಸ್ತವೆ ಅಂದರೆ, ಯಾವುದೇ ಮಗು 3ರಿಂದ 5 ವರ್ಷದವರೆಗಿನ ಮಕ್ಕಳಲ್ಲಿ ಅಧ್ಯಯನ ಮಾಡಿದ್ದಾರೆ. ಸಣ್ಣ ಮಕ್ಕಳಲ್ಲಿ ಆ ಪ್ರಾಯದಲ್ಲಿ ಮಗುವಿನ ಮೆದುಳಿನ ಬೆಳವಣಿಗೆ ಆಗ್ತಾ ಇರ್ತದೆ. ಅದು ಇನ್ನಷ್ಟು ಅದರಲ್ಲಿರುವ ಜೀವಕೋಶಗಳು ಬಲೀತಾ ಹೋಗ್ತವೆ. ಇದು ಬಲಿಬೇಕಾದರೆ ಮಗು ದೈಹಿಕವಾಗಿ ಸಕ್ರಿಯವಾಗಿರಬೇಕು, ಆಟ ಆಡಬೇಕು, ಮತ್ತು ಅದರ ತಲೆಯ ಒಳಗೆ ಕಣ್ಣು, ಕಿವಿ, ಮೂಗು, ಕೈ ಕಾಲು ಎಲ್ಲ ಕಡೆಯಿಂದ ಸಂಕೇತಗಳು ಮೆದುಳಿಗೆ ತಲುಪ್ತಾ ಇರಬೇಕು. ಸೊ ಇದು ಆಗದೇ ಇದ್ದರೆ ಮಗುವಿನ ಮೆದುಳಿನ ಬೆಳವಣಿಗೆಯೇ ಕುಂಠಿತ ಆಗ್ತದೆ ಅಂತ. ಸೊ ಏನು ಹೇಳಿದ್ದಾರೆ ಅಂದರೆ, 2-2.5 ಗಂಟೆಗಿಂತ ಹೆಚ್ಚು ಹೊತ್ತು ಒಂದು ಮಗು ಸ್ಕ್ರೀನ್ ಟೈಮ್ ಅಂತ, ಅದು ಟಿ ವಿ ಪರದೆ ಇರ್ಬೋದು, ಇಲ್ಲ ಮೊಬೈಲ್ ಪರದೆ ಇರ್ಬೋದು, ಬಳಕೆ ಮಾಡಿದರೆ ಆ ಮಕ್ಕಳ ಭಾಷೆಯ ಗ್ರಹಿಕೆ, ಒಟ್ಟಾರೆ ಗ್ರಹಿಕೆಯ ಸಾಮರ್ಥ್ಯ, ಬರವಣಿಗೆಯ ಸಾಮರ್ಥ್ಯ ಬಹಳಷ್ಟು ಅದರ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತ. 5ರಿಂದ 7 ಗಂಟೆಗಿಂತ ಹೆಚ್ಚು ಹೊತ್ತು ಸ್ಕ್ರೀನ್ ಟೈಮ್ ಪ್ರತಿನಿತ್ಯ ಆ ಮಗು ಇದ್ದರೆ ಮಗುವಿನ ಮೆದುಳಿನ ಬೆಳವಣಿಗೆ ಕುಂಠಿತಾಗಿ ಶಾಶ್ವತವಾಗಿ ಮಗುವಿನ ಮೆದುಳು ತೆಳ್ಳಗಾಗ್ತದೆ ಅಂತ ಹೇಳೋದನ್ನು ಅಧ್ಯಯನಗಳು ಇವತ್ತು ತೋರಿಸಿವೆ. ಹಾಗಿರುವಾಗ ಇದನ್ನೆಲ್ಲ ನಾವು ಗೊತ್ತಿದ್ದುಕೊಂಡು ಮಕ್ಕಳನ್ನು ಶಾಲೆಯಿಂದ ವಿಮುಖರನ್ನಾಗಿಸಿ ಅವರನ್ನು ಟಿ ವಿ ಸ್ಕ್ರೀನ್ ಮುಂದೆ, ಮೊಬೈಲ್ ಸ್ಕ್ರೀನ್ ಮುಂದೆ ಇನ್ನಷ್ಟು ಕಾಲ ನಾವು ಇಡ್ತಾ ಇದ್ದೇವೆ ಅಂತಂದರೆ ನಮ್ಮ ಮಕ್ಕಳ ಮೇಲೆ ನಾವು ಶಾಶ್ವತವಾದ ಪ್ರಹಾರ ಮಾಡಿದಾಗೆ. ಅವರು ಎಷ್ಟು ಮುಂದಕ್ಕೆ ಬೆಳೆದರೂ ಕೂಡ ಅವರ ಮೆದುಳು ಆಮೇಲೆ ಅದಕ್ಕೆ ಅವಕಾಶ ಸಿಗುವುದಿಲ್ಲ. ಹೌದೌದು. 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷದಲ್ಲಿ ಏನು ಮಾಡಬೇಕು ಅದನ್ನು ಆ ಮಗು ಮಾಡಲೇಬೇಕು. 7ನೇ ಕ್ಲಾಸಲ್ಲಿ ಏನು ಕಲಿಬೇಕು ಅದನ್ನು 7ರಲ್ಲೇ ಕಲಿಬೇಕು, 8ರಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸರ್ಕಾರ ಇನ್ನೂ ತನ್ನ ತೀರ್ಮಾನ ತಗೊಳ್ಳೋದ್ರಲ್ಲಿ ಈ ಥರ ಹಿಂಜರಿತ ಇರುವುದನ್ನು ನೋಡಿ ನಾವು ಕೆಲವರು ಮೊನ್ನೆ 10 ದಿನಗಳ ಕೆಳಗೆ ಇನ್ನೂ ನಾವು ಇದನ್ನು ನೋಡ್ಕೊಂಡಿದ್ರೆ ಆಗೋದಿಲ್ಲ, ನಮ್ಮ ರಾಜ್ಯದ ಮಕ್ಕಳಿಗೆ ನಾವು ಬಹುದೊಡ್ಡ ಅನ್ಯಾಯ ಮಾಡಿದಾಗ್ತದೆ ಅಂತ ಹೇಳೋ ಕಾರಣಕ್ಕೆ ನಾವೆಲ್ಲರೂ ಒಂದಾಗಿ ಮಕ್ಕಳ ನಡೆ ಶಾಲೆಯ ಕಡೆ ಅಂತ ಹೇಳೋ ಈ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ಎಸ್ ವೀಕ್ಷಕರೇ, ಮಕ್ಕಳ ನಡೆ ಶಾಲೆಯ ಕಡೆ ಅನ್ನುವಂಥ ಒಂದು ಅಭಿಯಾನ ಏನು ನಡೀತಾ ಉಂಟು. ಇದು ಏನು ಡಾಕ್ಟರ್ ಹೇಳಿದಾಗೆ ಒಂದು ನಾಗರಿಕರಾಗಿ ನಮಗೊಂದಷ್ಟು ಕರ್ತವ್ಯಗಳಿರ್ತವೆ. ಖಂಡಿತ. ಎಸ್, ನಮ್ಮ ಸರ್ಕಾರ ಕಣ್ಣು ಮುಚ್ಚಿದಾಗ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸವನ್ನು ನಾಗರಿಕರು ಮಾಡುವಂಥದ್ದು ಬಹುಶಃ ಅಂಥ ಒಂದು ಕೆಲಸವನ್ನು ಡಾಕ್ಟರ್ ಅವರ ನೇತೃತ್ವದಲ್ಲಿ, ಕಕ್ಕೆಲಾಯರ ನೇತೃತ್ವದಲ್ಲಿ ನಡೀತಾ ಉಂಟು. ವೀಕ್ಷಕರೇ, ಪೋಷಕರೇ, ವಿದ್ಯಾರ್ಥಿಗಳೇ, ನೀವು ಕೂಡ ಈ ಒಂದು ಆಂದೋಲನದಲ್ಲಿ ಭಾಗಿಯಾಗಬೇಕು, ಅಂದರೆ ಜನಾಭಿಪ್ರಾಯವನ್ನು ರೂಪಿಸುವಲ್ಲಿ. ಓಕೆ, ಒಂದಷ್ಟು ಸಂದೇಹಗಳು ಮತ್ತೆ ಕೂಡ ಏನು ಕಾಡ್ತಾ ಇರ್ತವೆ ಅಂತ ಹೇಳಿ ನಮ್ಮ ಸಾಮಾಜಿಕ ಮಾಧ್ಯಮಗಳು ಏನೇನೋ ಸುದ್ದಿಗಳನ್ನು ಮತ್ತೆ ಆ ದೇಶದಲ್ಲಿ ಈ ರೀತಿ ಆಯ್ತಂತೆ, ಈ ದೇಶದಲ್ಲಿ ಶಾಲೆ ಓಪನ್ ಮಾಡಿದಾಗ ಹಾಗೆ ಆಯ್ತಂತೆ, ಹೀಗೆ ಆಯ್ತಂತೆಲ್ಲ ಸುದ್ದಿ ವ್ಯಾಪಿಸಿದುಂಟು. ನೋಡುವ ಅದರ ವಾಸ್ತವ ವಿಚಾರಗಳು ಏನು ಅನ್ನೋದನ್ನು ನಾವು ಒಂದು ಬ್ರೇಕ್ ನಂತರ ಮಾತಾಡೋ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಶಾಲೆ ಮತ್ತೆ ಆರಂಭ ಆಗಬೇಕು ಅನ್ನುವಂಥ ಒಂದು ಏನು ಅಭಿಯಾನ, ಜನಪರ ಕಾಳಜಿಯ ಅಭಿಯಾನ ನಡೀತಾ ಉಂಟು. ಆ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮಾತುಕತೆ ನಡೆಸ್ತಾ ಇದ್ದೇವೆ. ಆ ಅಭಿಯಾನದ ಮೂಲ ಸೂತ್ರಧಾರರು ಆಗಿರುವಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲಾಯ್ ಅವರು ಕೊರೋನಾದ ಬಗ್ಗೆ, ಕೊರೋನಾ ಹುಟ್ಟಿಸಿರುವಂಥ ಭಯದ ಬಗ್ಗೆ, ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ಬಹುಮುಖ್ಯವಾಗಿ ಮಕ್ಕಳನ್ನು ಶಾಲೆಯಿಂದ ಏನು ಹೊರಗೆ ಇಟ್ಟರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅವರು ವೈಜ್ಞಾನಿಕವಾಗಿ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ವೀಕ್ಷಕರು ಈಗಾಗಲೇ ಹೇಳಿದರು, ಮಕ್ಕಳನ್ನು ಶಾಲೆಗೆ ಹೋಗಬೇಕಾದ ವಯಸ್ಸಲ್ಲಿ ಅವರನ್ನು ಮನೆಯಲ್ಲೇ ಕೂಡಿ ಹಾಕಿದರೆ ಏನೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳುವಂಥದ್ದು. ಶಾಲೆಗೆ ಹೋಗಬೇಕಾದ ವಯಸ್ಸಿನಲ್ಲಿ ಖಂಡಿತವಾಗಿಯೂ ಮಕ್ಕಳನ್ನು ನಾವು ಶಾಲೆಗೆ ಕಳಿಸಲೇಬೇಕು ಅಂತ. ಈಗಾಗಲೇ ನಿಮಗೆ ಕೂಡ ಒಂದಷ್ಟು ಅನುಮಾನಗಳಿರ್ಬೋದು, ಮತ್ತು ನಮ್ಮ ಸಾಮಾಜಿಕ ಜಾಲತಾಣಗಳು ಒಂದಷ್ಟು ಏನು ಅನುಮಾನಗಳನ್ನು ಮತ್ತೆ ಸೃಷ್ಟಿ ಮಾಡ್ತಲೇ ಇದ್ದಾವೆ. ಈಗ ಕೆಲವು ದಿವಸಗಳಿಂದ ಡಾಕ್ಟರ್ ನೋಡ್ತಾ ಇರುವಾಗ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ, ಒಂದಷ್ಟು ಪತ್ರಿಕೆಗಳಲ್ಲಿ ಕೂಡ ಬರ್ತಾ ಉಂಟು, ವಿದೇಶದ ಅಥವಾ ಯುರೋಪ್ನ ಒಂದಷ್ಟು ದೇಶಗಳಲ್ಲಿ ಶಾಲೆಗಳನ್ನು ಓಪನ್ ಮಾಡಿದರು, ಬಟ್ ಶಾಲೆಗಳನ್ನು ಮತ್ತೆ ಮುಚ್ಚಿದರು ಅಂತ. ಇದಕ್ಕೆ ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಯಾವ ರೀತಿ ಜನಕ್ಕೆ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ? ಇಲ್ಲ, ನಾವು ಈಗ ವಿದೇಶವನ್ನು ನೋಡುವ ಅಗತ್ಯನೇ ಇಲ್ಲ. ನಮ್ಮ ದೇಶದ, ನಮ್ಮ ರಾಜ್ಯದ ಅಂಕಿಅಂಶಗಳೇ ನಮ್ಮ ಜೊತೆ ಇದೆ. ಈಗ ಕರ್ನಾಟಕದಲ್ಲಿ 4 ಕೋಟಿ ಜನರಿಗೆ ಕೊರೋನಾ ಬಂದಿರುವಾಗ ಸುಮಾರು 12,000 ಜನರು ಮೃತಪಟ್ಟಿದ್ದಾರೆ. ಮಾನ್ಯ ಸಚಿವರು ಹೇಳಿದ ಹಾಗೆ ಮೃತರ ಪ್ರಮಾಣ 0.07, ಅಂದರೆ 10,000ಕ್ಕೆ 7 ಜನ ಮೃತರಾಗಿದ್ದಾರೆ. ಈ ಮೃತರಲ್ಲಿ 99.3% ಮೃತಪಟ್ಟಿರುವವರು
20 ವರ್ಷಕ್ಕಿಂತ ಮೇಲ್ಪಟ್ಟವು. ಅಂದರೆ ಶಾಲಾ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಪ್ರಮಾಣ 0.7 ಮಾತ್ರ ಒಟ್ಟು ಮೃತಪಟ್ಟವರಲ್ಲಿ. ಅಂದರೆ ಮಕ್ಕಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಈ ಸೋಂಕು ಯಾವುದೇ ಮಾರಣಾಂತಿಕ ಸಮಸ್ಯೆಯನ್ನು ಉಂಟು ಮಾಡುವುದೇ ಇಲ್ಲ ಅಂತ ಹೇಳೋದಕ್ಕೆ ಕರ್ನಾಟಕ ರಾಜ್ಯದ ಅಂಕಿಅಂಶಗಳೇ ಇದೆ. ಈ 0.7 ಏನಿದ್ದಾರೆ ಸುಮಾರು 70-80 ಈ 12,000 ಮಕ್ಕಳು ಮೃತಪಟ್ಟವರಲ್ಲಿ 12,000 ಒಟ್ಟು ಜನ ಮೃತಪಟ್ಟವರಲ್ಲಿ 70-75 20 ವರ್ಷಕ್ಕಿಂತ ಕೆಳಗಿನವರ ಪ್ರಮಾಣ ಇದೆ. ಇವರು ಕೂಡ ಮೊದಲೇ ಅತ್ಯಂತ ಗಂಭೀರವಾದ ಕಾಯಿಲೆಗಳನ್ನು ಹೊಂದಿದ್ದಂಥ ಮಕ್ಕಳು. ಅದು ಅನುವಂಶೀಯವಾಗಿರುವಂಥ ಯಕೃತ್ತು ಅಥವಾ ಮೂತ್ರಪಿಂಡಗಳ ಕಾಯಿಲೆ, ಅನುವಂಶೀಯವಾದಂಥ ಅಥವಾ ಹುಟ್ಟುವಾಗಲೇ ಪಡ್ಕೊಂಡು ಬಂದಿದ್ದಂಥ ಹೃದ್ರೋಗಗಳು ಮತ್ತು ರಕ್ತದ ಕ್ಯಾನ್ಸರ್ ಇದ್ದ ಮಕ್ಕಳು ಇಂಥವು. ಅಂದರೆ ಸಾಮಾನ್ಯವಾಗಿದ್ದಂಥ ಮಕ್ಕಳು, ಆರೋಗ್ಯವಂತರಾಗಿದ್ದಂಥ ಮಕ್ಕಳಿಗೆ ನಾನು ಆಗಲೇ ಹೇಳಿದಾಗೆ ಕೊರೋನಾದಿಂದ ರೋಗ ಲಕ್ಷಣಗಳೇ ಬರುವುದಿಲ್ಲ. ಬಂದರೂ 1-2 ದಿನದಲ್ಲಿ ಯಾರಿಗೂ ಗೊತ್ತಾಗದೇ ಅದು ಸ್ವಲ್ಪ ಮೈಕೈನೋ ತಲೆನೋ ಜ್ವರ ಆಗಿ ನೆಗಡಿಯಾಗಿ ಅದು ಹೋಗಿಬಿಡ್ತದೆ ಯಾವುದೇ ಔಷಧ ಇಲ್ಲದೆ. ಅದರಿಂದ ಯಾವುದೇ ಕಾರಣಕ್ಕೂ ಮಕ್ಕಳು ಮನೆಯಲ್ಲಿರುವಾಗ ಆಗಲಿ ಶಾಲೆಗೆ ಬಂದಾಗಲಿ ಅವರಿಗೆ ಕೊರೋನಾದಿಂದ ಸಮಸ್ಯೆ ಆಗ್ತದೆ ಅಂತ ಹೇಳೋದಕ್ಕೆ ಯಾವುದೇ ಆಧಾರಗಳು ಕರ್ನಾಟಕದಲ್ಲಿಯೂ ಇಲ್ಲ, ಹೊರಗಿನ ದೇಶಗಳಲ್ಲಿಯೂ ಇಲ್ಲ. ಈ ಏನು ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ SSLC ಪರೀಕ್ಷೆ ನಾವು ಮಾಡಿದ್ವಿ. ಸುಮಾರು 8 ಲಕ್ಷ ಮಕ್ಕಳು SSLC ಪರೀಕ್ಷೆ ಬರೆದರು. ಸುಮಾರು 2 ಲಕ್ಷ ಮಕ್ಕಳು PUC, CET, NEET ಪರೀಕ್ಷೆಗಳನ್ನು ಬರೆದರು. ಏನಾಯಿತು? ಏನೂ ಹಾಗೆ 30 ಮಕ್ಕಳಿಗೆ SSLC ಪರೀಕ್ಷೆ ಬರೆದ ನಂತರ 30 ಮಕ್ಕಳಲ್ಲಿ ಕೋವಿಡ್ ಪಾಸಿಟಿವ್ ಬಂತು. ಅದನ್ನು ಇಡೀ ರಾಜ್ಯದಲ್ಲಿ 8 ಲಕ್ಷ ಮಕ್ಕಳಲ್ಲಿ 30 ಪಾಸಿಟಿವ್ ಬಂತು. ಅದನ್ನು ಕೂಡ ಸರ್ಕಾರ ಭಾಳ ಸ್ಪಷ್ಟವಾಗಿ ಏನು ಹೇಳಿತಂದರೆ ಈ 30 ಮಕ್ಕಳು ಯಾರೊಬ್ಬರೂ ಕೂಡ ಇದು ಏನು SSLC ಪರೀಕ್ಷೆ ಬರೆದದ್ರಿಂದ ಬಂದಿರುವಂಥದ್ದಲ್ಲ, ಅವರು ಬೇರೆ ಕಡೆಯಲ್ಲಿ ಅವರ ಮನೆಯಲ್ಲಿ ಅಥವಾ ಸುತ್ತಮುತ್ತಲು ಸಂಪರ್ಕಕ್ಕೆ ಬಂದು ಅದನ್ನು ಪಡ್ಕೊಂಡಿದ್ದಾರೆ ಹೊರತು ಶಾಲೆಗಳಲ್ಲಿ ಬಂದದ್ದಲ್ಲ. ನನಗೇನು ಹೇಳಿದೆ, 4 ಕೋಟಿ ಜನರಿಗೆ ಕೊರೋನಾ ಆಗಿದೆ ಕರ್ನಾಟಕದಲ್ಲಿಂದ, ಇದು ಶಾಲೆಯಿಂದ ಬಂತ? ಶಾಲೆ ನಾವು ಮುಚ್ಚಿ ಹಾಕಿದ್ದೇವೆ, ಅದರಿಂದ ಇದು ಶಾಲೆಯಿಂದ ಬಂದಿರುವುದಲ್ಲ. ಆದ್ದರಿಂದ ನಾವು ಈ ಶಾಲೆಗಳನ್ನು ನೀವಾಗಲೇ ಹೇಳಿದಾಗ ಎಲ್ಲವನ್ನ ತೆರೆದಿಟ್ಟಿದ್ದೇವೆ. ಬಾರುಗಳು, ಹೋಟೆಲ್ಗಳು, ಸಿನಿಮಾ ಮಂದಿರಗಳು, ದೇವಸ್ಥಾನಗಳು, ಎಲ್ಲ ಪ್ರಾರ್ಥನಾಲಯಗಳು, ಇವನ್ನೆಲ್ಲ ಮದುವೆಗಳು, ಎಲ್ಲವನ್ನು ನಾವು ತೆರೆದಿದ್ದೇವೆ. ಶಾಲೆಯನ್ನು ಮಾತ್ರ ನಾವು ಯಾಕೆ ಈ ಥರ ಮುಚ್ಚಿಡ್ತಾ ಇದ್ದೇವೆ? ಇದು ಮಕ್ಕಳಿಗೆ ನಾವು ಮಾಡ್ತಾ ಇರುವ ಅನ್ಯಾಯ, ಅಪಚಾರ ಮಾತ್ರ ಅಲ್ಲ. ನಾಳೆ ಪಕ್ಕನೇ ಯಾರಾದರೂ ಒಂದು ಮಗು ಶಾಲೆಗೆ ಹೋಯಿತು ಅಂತ ಇಟ್ಕೊಳ್ಳಿ, ಹೋಗ್ಲಿಕ್ಕೆ ಶುರು ಮಾಡಿದ್ದು, ಆ ಮನೆಯ ಪಕ್ಕದಲ್ಲಿ ಯಾರಿಗಾದರೂ ಒಬ್ಬರಿಗೆ ಯಾವುದೇ ಕಾರಣಕ್ಕೆ ಕೊರೋನಾ ಬಂದರೆ ಈ ಮಗುವಿನ ಮನಸ್ಸಿನಲ್ಲಿ ನಾವು ಅಪರಾಧಿ ಪ್ರಜ್ಞೆಯನ್ನು ಬೆಳೆಸಿದಾಗೆ ಆಗ್ತದೆ. ಇದು ಖಂಡಿತಕ್ಕೆ ಇದು ಅನ್ಯಾಯ ಆಗಿರುವಂಥದ್ದು, ಮಾಡಬಾರ್ದು. ಇನ್ನು ಯುರೋಪ್ನಲ್ಲಿ ಅಧ್ಯಯನಗಳಾಗಿದೆ, ಜರ್ಮನಿಯಲ್ಲಿ ಬಹಳ ಒಳ್ಳೆಯ ಒಂದು ಅಧ್ಯಯನ ಮಾಡಿದ್ದಾರೆ. ಶಾಲೆಗೆ ಹೋದ ಮಕ್ಕಳಲ್ಲಿ ಎಷ್ಟು ಕೊರೋನಾ ಬಂತು, ಅಲ್ಲಿಂದ ಶಿಕ್ಷಕರಿಗೆ ಎಷ್ಟು ಕೊರೋನಾ ಬಂತು ಅಂತೇಳಿ ಅದರ ಫಲಿತಾಂಶ ಕೂಡ ಮಕ್ಕಳಿಂದ ಮಕ್ಕಳಿಗೆ ಕೊರೋನಾ ಹರಡುವುದು ತೀರಾ ಕಡಿಮೆ, ಮಕ್ಕಳಿಂದ ಶಿಕ್ಷಕರಿಗೆ ಕೊರೋನಾ ಹರಡುವುದು ತೀರಾ ಅಪರೂಪ ಅಥವಾ ಇಲ್ಲವೇ ಇಲ್ಲ. ಅಂದರೆ ಮೂಲಭೂತವಾಗಿ ಕೊರೋನಾ ಸೋಂಕು ವಯಸ್ಕರಿಂದ ವಯಸ್ಕರಿಗೆ, ವಯಸ್ಕರಿಂದ ಮಕ್ಕಳಿಗೆ ಹರಡ್ತದೆ ಹೊರತು ಮಕ್ಕಳಿಂದ ಮಕ್ಕಳಿಗೆ ಅಥವಾ ಮಕ್ಕಳಿಂದ ಹಿರಿಯರಿಗೆ ಹರಡುವ ಸಾಧ್ಯತೆಗಳು ತೀರಾ ಕಡಿಮೆ. ಇಲ್ಲವೇ ಇಲ್ಲ, 0 ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ತೀರಾ ಕಡಿಮೆ. ಅದರಿಂದ ಮಕ್ಕಳನ್ನು ನಾವು ಇದಕ್ಕೆ ಯಾವ ರೀತಿಯಿಂದಲೂ ಹೊಣೆಯಾಗಿಸಬಾರ್ದು. ಮಕ್ಕಳಿಗೆ ಇದರಿಂದ ಯಾವುದೇ ಗಂಭೀರವಾದ ಸಮಸ್ಯೆ ಆಗುವುದಿಲ್ಲ. ಆಮೇಲೆ ಇನ್ನೊಂದು ಇದೆ, ಏನು ಕವಸಾಕಿ ಕಾಯಿಲೆ ಅಂತ ಹೇಳ್ತೇವೆ, ನಮ್ಮ ದೇಹದ ಉರಿಯೂತ ಜಾಸ್ತಿಯಾಗಿ ಮಕ್ಕಳಲ್ಲಿ ಕಂಡು ಬರುವಂಥ ವಿಶೇಷ ಸಮಸ್ಯೆ. ಇದರ ಬಗ್ಗೆ ಒಂದು 200-300 ಪ್ರಕರಣಗಳು ವಿಶ್ವದಾದ್ಯಂತ ವರದಿಯಾಗಿ ಅದನ್ನೊಂದು ದೊಡ್ಡ ಸುದ್ದಿಯನ್ನು ನಾವು ಮಾಡಿದೆವು. ಅಲ್ಲಿ ಹಾಗೆ ಆಯಿತು, ಇಲ್ಲಿ ಹಾಗೆ ಹೀಗೆ ಆಯಿತು ಅಂತ. ಬಟ್ ಅದು ಆ ರೋಗ ಲಕ್ಷಣಕ್ಕೂ ಕೊರೋನಾಕ್ಕೂ ನೇರವಾದ ಸಂಬಂಧ ಇದೆ ಅಂತ ಹೇಳೋ ಬಗ್ಗೆ ಇವತ್ತಿನವರೆಗೂ ಯಾವುದೇ ದೃಢೀಕೃತ ಮಾಹಿತಿ ಬಂದಿಲ್ಲ. ಆದ್ದರಿಂದ ಅದನ್ನು ತೋರಿಸಿ ನಾವು ಮಕ್ಕಳನ್ನು, ಹೆತ್ತವರನ್ನು ಹೆದರಿಸುವುದು ಕೂಡ ಸರಿಯಾದದ್ದಲ್ಲ. ಈಗ ವೀಕ್ಷಕರೇ, ಏನು ಡಾಕ್ಟರ್ ಮಕ್ಕಳಿಗೆ ಏನು ಕೊರೋನಾ ದೊಡ್ಡ ಮಟ್ಟಿನಲ್ಲಿ ಸೋಂಕುವುದಿಲ್ಲ ಅನ್ನೋದನ್ನು ಇವತ್ತು ಇಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಬಟ್ ನೀವು ಗಮನಿಸಿರ್ಬೋದು, ನಾವು ಕೂಡ ಟಿ ವಿಯಲ್ಲಿ ಹೇಳಿದ್ದೇವೆ, ಅವರು ಈ ಪುಸ್ತಕವನ್ನು ಏನು ಆಗಸ್ಟ್ ತಿಂಗಳಲ್ಲಿ ಪ್ರಕಟಿಸುವ ಸಂದರ್ಭದಲ್ಲೇ ಈ ವಿಚಾರವನ್ನು ಭಾರಿ ಸ್ಪಷ್ಟವಾಗಿ ಹೇಳಿದ್ರು. ಇವತ್ತು ನಮ್ಮ ಸರ್ಕಾರದ ಏನು ಅಂಕಿಅಂಶ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಅಷ್ಟೊಂದು ವೈಜ್ಞಾನಿಕ ತಳಹದಿಯಲ್ಲಿ ಕೊರೋನಾದ ಬಗ್ಗೆ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲ್ಲ ಅವರು ಏನು ಈ ಒಂದು ಪುಸ್ತಕದ ಮೂಲಕ ಅಭಿಪ್ರಾಯವನ್ನು ಮಂಡಿಸಿದ್ರು. ಮತ್ತು ಅದು ಏನು ಅತ್ಯಂತ ನಿಖರವಾಗಿ ಕೂಡ ಇತ್ತು. ಮತ್ತು ಇವತ್ತು ಕೂಡ ಅವರು ಹೇಳುವಂಥ ಅಭಿಪ್ರಾಯ ಏನು, ಮಕ್ಕಳಿಗೆ ಅಥವಾ ಮಕ್ಕಳಿಂದ ಮೂಲಕವಾಗಿ ಕೊರೋನಾ ಹರಡುವಂಥದ್ದು ಅಲ್ಲ ಅನ್ನುವಂಥದ್ದು. ಯಾಕೆ ನೀವು ಇದನ್ನು ಭಾರಿ ಗಮನದಲ್ಲಿಟ್ಕೊಳ್ಬೇಕಂತ ಹೇಳಿದ್ರೆ, ನಮ್ಮ ಶಾಲೆಗಳನ್ನು ಮತ್ತೆ ನಾವು ತೆರೆಯಬೇಕಂತ ಇದ್ದರೆ ನಾವು ಈ ವಿಚಾರವನ್ನು ಮೊದಲು ನಮಗೆ ಮನವರಿಕೆ ಆಗಿರಬೇಕು.
ಯಾಕಂತ ಹೇಳಿದ್ರೆ ನಮ್ಮಲ್ಲೇ ಒಂದಷ್ಟು ಗೊಂದಲಗಳಿದ್ದು ಆಚೆ ಮನೆಯವರು ಕೇಳಿದರೆ, ಈಚೆ ಮನೆಯವರು ಕೇಳಿದರೆ, ಅಥವಾ ಇನ್ನೊಬ್ಬರು ನಮ್ಮ ಜನಪ್ರತಿನಿಧಿಗಳು ಕೇಳಿದರೆ ಅಯ್ಯೋ ಕೊರೋನಾ ಬರ್ತದೆ ಅಂತ ಇನ್ನೂ ಕೂಡ ಒಂದಷ್ಟು ನಮ್ಮ ರಾಜಕಾರಣಿಗಳನ್ನು ಅಥವಾ ಜನಪ್ರತಿನಿಧಿಗಳನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲ, ಅದು ಅವರು ಆಗಲಿಕ್ಕೆ ತಯಾರಿಲ್ಲ, ಅದು ಇರ್ಬೋದು. ನೀವು ಕನ್ವಿನ್ಸ್ ಆಗಲಿಕ್ಕೆ ತಯಾರಿಲ್ಲದವರು ನೀವು ಕನ್ವಿನ್ಸ್ ಮಾಡೋದು ಹೇಗೆ? ಅಂದರೆ ಪರಿಸ್ಥಿತಿ ಇದೇ ರೀತಿ ಇರಲಿ ಅಂತ. ಇರಲಿ, ಎಲ್ಲ ಮುಚ್ಚಿ ಹಾಕೋಣ. ಮಕ್ಕಳು ಶಾಲೆಗೆ ಹೋಗೋದ್ರ ಬಗ್ಗೆ ಮಕ್ಕಳ ಮೇಲೆ ನಾವು ದ್ವೇಷ ಸಾಧಿಸ್ತಾ ಇದ್ದೇವೆ ಅಂತ ನನಗೆ ಪ್ರಾಮಾಣಿಕ ಹಾಗೆ ಅನಿಸ್ಲಿಕ್ಕೆ ಶುರು. ಈಗ ಓಕೆ, ಮಕ್ಕಳು ಆಯಿತು, ಆ ಮಕ್ಕಳನ್ನು ಮನೆಯಲ್ಲಿ ಕೂರಿಸ್ಕೊಂಡ್ರೆ ಮಕ್ಕಳಿಗೆ ಒಂದಷ್ಟು ಸಮಸ್ಯೆಗಳು ನೀವು ಹೇಳಿದರೆ ದೈಹಿಕ ಮಾನಸಿಕ ಆರೋಗ್ಯದ ಹಿನ್ನೆಲೆಯಲ್ಲಿ ಪೋಷಕರ ಕಥೆಯನ್ನು. ಇಲ್ಲ, ಇವತ್ತು ನೋಡಿ ರಾಜ್ಯದಲ್ಲಿ ಈಗ ಕಳೆದ 3-4 ದಿವಸಗಳಲ್ಲಿ ನೀವು ಓದಿದ್ದೀರಿ. ಹೌದು, ರಾಯಚೂರಿನಲ್ಲಿ ಒಂದು 3 ಮಕ್ಕಳು ಕೆರೆಯಲ್ಲಿ ಆಟ ಆಡ್ಲಿಕ್ಕೆ ಹೋದಾಗ ಹೆತ್ತವರು ಇಲ್ಲ, ಅವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಥವಾ ಬೇರೆ ಕೃಷಿ ಕೆಲಸಕ್ಕೆ ಹೋಗ್ತಾರೆ. ಈಗ ನಮ್ಮ ಮಂಗಳೂರು ಬೆಂಗಳೂರಿನಂಥ ನಗರಗಳಲ್ಲಿ IT ಇದರಲ್ಲಿ ಕೆಲಸ ಮಾಡುವಂಥವರು ಒಂದು ಮನೆಗಳಲ್ಲಿ ಬಾಗಿಲು ಹಾಕ್ಕೊಂಡು ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ಮಕ್ಕಳನ್ನು ಇವತ್ತು ನೋಡಿಕೊಳ್ಳಲಿಕ್ಕೆ ವಯಸ್ಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಒಬ್ಬರು ನನಗೆ ಸಿಕ್ಕಿದವರು ಹೇಳಿದರು, ಮಕ್ಕಳನ್ನು ನನ್ನ ಅಪ್ಪ ಅಮ್ಮನ ಹತ್ರ ಬಿಟ್ಟಿದ್ದೇನೆ ಡಾಕ್ಟ್ರೇ, ಅಜ್ಜ ಅಜ್ಜಿ. ಅಂದರೆ ಮಕ್ಕಳಿಗೆ ತಂದೆ ತಾಯಿಯ ಆರೈಕೆ ಕೂಡ ಇಲ್ಲದೆ, ಒಂದು ಮಗು ಶಾಲೆಯಿಂದ ಮರಳಿ ಬಂದರೆ ಮೊದಲು ಬಂದು ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಅವತ್ತಿನ ಶಾಲೆಯಲ್ಲಿ ಏನೇನು ಆಯಿತು ಅಂತ ಹೇಳೋ ಒಂದು ವರದಿ ಒಪ್ಪಿಸ್ಲಿಕ್ಕಿದೆ. ಈಗ ಮಕ್ಕಳಿಗೆ ಅಪ್ಪ ಅಮ್ಮ ಮನೆಯಲ್ಲಿ ಇದ್ದರೂ ಕೂಡ ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಆಗದಂಥ ಅವರವರ ಕೆಲಸದಲ್ಲಿ ವ್ಯಸ್ತರಾಗಿರುವಂಥ ಇದರಿಂದ ಮಕ್ಕಳಿಗೂ ಹೆತ್ತವರಿಗೂ ಸಂಘರ್ಷಗಳಾಗ್ತಾ ಇದೆ. ನೀವು ಮನೋವೈದ್ಯರಲ್ಲಿ ಮಾತಾಡಿದರೆ, ಮೊನ್ನೆ ಒಬ್ಬರ ಹತ್ರ ಮಾತಾಡಿದರೆ, ಉಡುಪಿಯಲ್ಲಿ ಡಾಕ್ಟರ್ PV ಭಂಡಾರಿ ಇದ್ದಾರೆ, ನಿಮಗೆಲ್ಲರಿಗೆ ಪರಿಚಯ ಇದೆ. ಅವರು ಹೇಳಿದರು, ಡಾಕ್ಟರ್ ಕಕ್ಕೆಲೆಯರೇ, ಭಾಳಷ್ಟು ಮಕ್ಕಳು ಮನೆಯಲ್ಲಿ ಪೆಟ್ಟು ತಿಂದು ಗಲಾಟೆ ಆಗಿಕೊಂಡು ನನ್ನ ಹತ್ರ ಈಗ ಕೌನ್ಸಿಲಿಂಗಿಗೆ ಬರ್ತಾ ಇದ್ದಾರೆ. ಅಂದರೆ ನಾವು ಒಂದು ಕಡೆಯಿಂದ ಮಕ್ಕಳಿಗೆ ಶಾಲೆಯಲ್ಲಿ ಸಿಗ್ತಾ ಇದ್ದಂಥ ಭ್ರಾತೃತ್ವ, ಆ ಸ್ನೇಹ, ಅದೇನು ನಾವು ಸ್ವರ್ಗ ಅಂತ ಆಗಿ ಹೇಳಿದೆವು, ಇದನ್ನು ಕಸಿದುಕೊಂಡಿದ್ದೇವೆ. ಮನೆಯನ್ನು ಕೂಡ ಅವರಿಗೆ ನಾವು ನರಕ ಮಾಡ್ತಾ ಇದ್ದೀವಿ. ನಾನು ಯಾರನ್ನು ಹೆತ್ತವರನ್ನು ಪೋಷಕರನ್ನು ಇದರಲ್ಲಿ ದೂಷಣೆ ಮಾಡೋದಲ್ವೇ ಅಲ್ಲ. ಅವರ ಕಷ್ಟದಲ್ಲಿದ್ದಾರೆ. ಕೃಷಿಯವರು ಕೃಷಿ ಕೆಲಸಕ್ಕೆ ಹೋಗಬೇಕು, ಮಕ್ಕಳು ಶಾಲೆಗೆ ಹೋಗಬೇಕು. ಇದನ್ನು ನಾನು ಜೂನ್ 3ಕ್ಕೆ ಬರೆದ ಲೇಖನದಲ್ಲಿ ಕೊನೆಯ ಲೇಖನ ಅದನ್ನೇ ಬರೆದಿದ್ದೇನೆ. ಹಿರಿಯರಿಗೆ ಅವರ ಕೆಲಸ ಏನಿದೆ ಅದು ಅವರ ಜಗತ್ತು, ಮಕ್ಕಳಿಗೆ ಶಾಲೆ ಅವರ ಜಗತ್ತು, ಮಕ್ಕಳು ಶಾಲೆಗೆ ಹೋಗಬೇಕು. ಇವತ್ತು ಇದು ಎರಡನ್ನೂ ನಾವು ಏನು ಅಲ್ಲೋಲ ಕಲ್ಲೋಲ ಮಾಡಿರುವ ಕಾರಣಕ್ಕೆ ಬಹಳಷ್ಟು ಸಂಘರ್ಷಗಳಾಗ್ತಾ ಇದೆ. ಆ 3 ಮಕ್ಕಳಲ್ಲಿ ಹೋದವರಲ್ಲಿ ಒಂದು ಮಗುವನ್ನು ಮೊಸಳೆ ಹಿಡ್ಕೊಂಡು ಹೋಯಿತು, ಆ ಮಗು ತೀರಿ ಹೋಯಿತು. ಮಂಡ್ಯದಲ್ಲಿ ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಯಿತು. ಇವತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಕ್ಕಳನ್ನು ಲಾರಿಗಳಲ್ಲಿ ತೆಗೆದುಕೊಂಡು ಹೋಗಿ ಅವರನ್ನು ದುಡಿಮೆಗೆ ಹಚ್ಚುವಂಥದ್ದು, ಜೀತಕ್ಕೆ ಹಚ್ಚುವಂಥದ್ದು, ಬಾಲ್ಯ ವಿವಾಹಗಳಾಗ್ತಾ ಇದೆ. ಇದು ಆಮೇಲೆ ಸುಮಾರು ಮೊನ್ನೆ ಮೈಸೂರಿನಿಂದ ಬಂದ ವರದಿಯಲ್ಲಿ 43% ಮಕ್ಕಳು ಶಾಲೆಯನ್ನೇ ತೊರೆಯುವ ನಿರ್ಧಾರ ಮಾಡಿದ್ದಾರೆ. ಅಂದರೆ ಅವರಿಗೆ ಅವರ ಭವಿಷ್ಯ ಇನ್ನೇನು, ಇದು ಕಾಲೇಜ್ ಆರಂಭ ಆಗೋದಿಲ್ಲ, ಆದರೂ ನಮಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇದರ ಹಲವಾರು ಸಮಸ್ಯೆಗಳನ್ನು ನಾವು ಇವತ್ತು ಸೃಷ್ಟಿ ಮಾಡಿದ್ದೇವೆ. ಇನ್ನೀಗ ಶಾಲೆ ತೆರೆದರೂ ಕೂಡ ಮಕ್ಕಳು ಇದನ್ನು ಹೇಗೆ ಹೊಂದಿಕೊಳ್ತಾರೆ, ತಮ್ಮ ಕಲಿಕೆಯನ್ನು ಹೇಗೆ ಮತ್ತೆ ಆರಂಭಿಸ್ತಾರೆ ಅಂತ ಹೇಳೋದು ಕೂಡ ಬಹಳ ದೊಡ್ಡ ಒಂದು ಸವಾಲಾಗಲಿಕ್ಕೆ. ಅದರಿಂದ ಒಂದೇ ವಿಷಯ ಏನು ಹೇಳ್ತೀವಿ, ಇನ್ನೂ ನಾವು ತಡ ಮಾಡಿದರೆ, ಇನ್ನು ಶಾಲೆ ತೆಗೆಯುವುದನ್ನು ಜನವರಿಯೋ ಫೆಬ್ರವರಿಯೋ ಮಾರ್ಚ್ ಅಂತ ಮಾಡಿದರೆ, ಈಗ 3 ವರ್ಷದಿಂದ 15 ವರ್ಷದೊಳಗಿನ ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ, ಅವರ ಭವಿಷ್ಯವನ್ನು ನಾವು ಸಂಪೂರ್ಣವಾಗಿ ಯಾವತ್ತಿಗೂ ಕೂಡ, ಖಾಲಿ ಇದು 1 ವರ್ಷಕ್ಕೆ ಅಂತಲ್ಲ, ಇದು 1 ವರ್ಷದ ಹಾನಿ ಅಂತ ತಿಳ್ಕೊಳ್ಬೇಡಿ, 0 ವರ್ಷ ಇತ್ಯಾದಿ ಅಲ್ಲ, ಶಾಶ್ವತವಾಗಿ ಅವರ ಕಲಿಕೆಯ ಮೇಲೆ, ಅವರ ಮನಸ್ಸಿನ ಮೇಲೆ, ಅವರ ದೇಹದ ಮೇಲೆ, ಅವರ ಪೌಷ್ಟಿಕತೆಯ ಮೇಲೆ, ಎಲ್ಲದರ ಮೇಲೆ ನಾವು ಮಾಡ್ತಿರುವಂಥ ಶಾಶ್ವತವಾದ ಹಾನಿ ಆಗಲಿಕ್ಕಿದೆ. ಆದ್ದರಿಂದ ಇನ್ನಾದರೂ ಕೂಡ ಈ ಕೂಡಲೇ ಶಾಲೆಯನ್ನು ತೆರೆಯುವ ಹಾಗೆ ನಾವೆಲ್ಲರೂ ಕೂಡ ಸರ್ಕಾರದ ಮನವೊಲಿಸಬೇಕಾದದ್ದು ಭಾಳ ಅಗತ್ಯ. ಎಸ್. ಈಗ ಡಾಕ್ಟರ್, ಈಗ ಏನೊಂದು ಅಭಿಯಾನ ಈಗ ಆರಂಭಿಸಿದ್ದೀರಿ, ಏನು ಶಾಲೆಯನ್ನು ಮತ್ತೆ ತೆರೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದು ಯಾವ್ಯಾವ ರೀತಿಯಲ್ಲಿ ನಡೀತಾ ಉಂಟು, ಯಾವ ರೀತಿಯ ಪ್ರತಿಕ್ರಿಯೆಗಳಿದ್ದಾವೆ, ಮತ್ತು ಜನಸಾಮಾನ್ಯರು, ಯಾಕಂದರೆ ಆ ಅಭಿಯಾನದ ಬಗ್ಗೆ ಇನ್ನೂ ಕೂಡ ಮಾಹಿತಿ, ಅಂದರೆ ಈಗ ಹೊಸದಾಗಿ ಈಗಷ್ಟೇ ಮಾಹಿತಿ ಏನು ಸಿಗ್ತಾ ಇರುವಂಥ ನಾಗರಿಕರು, ವಿದ್ಯಾರ್ಥಿಗಳು, ಅವರು ಯಾವ ರೀತಿ ಪಾಲ್ಗೊಳ್ಬೋದು ಅಂತ ಸರ್ಕಾರದ ಮೇಲೆ ಒತ್ತಡ ತರುವ ನಿಮ್ಮ ಈ ಒಂದು ಅಭಿಯಾನದ ಹಿನ್ನೆಲೆಯಲ್ಲಿ? ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಇದು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಎಲ್ಲವನ್ನ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲಿ ಪ್ರಾಥಮಿಕ ಶಾಲೆಗಳನ್ನು, ಬಾಲವಾಡಿಗಳನ್ನು ಮೊದಲು ತೆರೆದರು. ಯಾಕಂತಂದರೆ 10 ವರ್ಷದ ಕೆಳಗಿನ ಮಕ್ಕಳಿಗೆ ಕೊರೋನಾದಿಂದ ಯಾವ ಸಮಸ್ಯೆಯೂ ಆಗೋದಿಲ್ಲ, ಅವರಿಗೆ ಸೋಂಕು ಬರೋದೂ ಇಲ್ಲ, ಬಂದದ್ದು ಗೊತ್ತಾಗೋದು ಇಲ್ಲ, ತೀವ್ರ ಸಮಸ್ಯೆ ಅಂತೂ ಆಗೋದು ಇಲ್ಲ. ಮೃತಪಟ್ಟವರಲ್ಲಿ ಅವರು
ಇಲ್ಲವೇ ಇಲ್ಲ ಅಥವಾ ತೀರಾ ಬೆರಳೆಣಿಕೆಯಷ್ಟು ಇಡೀ ಜಗತ್ತಿನ ಅಂಕಿಅಂಶಗಳನ್ನು ನೋಡಿದರೆ. ಇದನ್ನೆಲ್ಲ ಗಮನಿಸಿ ಜಗತ್ತಿನ ಎಲ್ಲ ಕಡೆ ಪ್ರಾಥಮಿಕ ಶಾಲೆಗಳನ್ನು ಬಾಲವಾಡಿಗಳನ್ನು ಮೊದಲಾಗಿ ತೆರೆದರು, ಕಾಲೇಜುಗಳನ್ನು ಆಮೇಲೆ ತೆರೆದರು. ಹೌದು. ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ನಾವು ಕಾಲೇಜುಗಳನ್ನು ತೆರೆದು ಮೊದಲು ಎಲ್ಲ ಹಿರಿಯ ವಯಸ್ಕರಿಗೆ ಹೋಗುವಂಥ ಮಾರುಕಟ್ಟೆ ಆಮೇಲೆ ಮದುವೆ ಮುಂಜಿ ಇದನ್ನೆಲ್ಲ ಮೊದಲು ತೆಗೆದೆವು. ಪ್ರಾಥಮಿಕ ಶಾಲೆಗಳನ್ನು ತೆಗೆಯೋದೇ ಇಲ್ಲ ಅಂತ ಹಠ ಮಾಡ್ಕೊಂಡಿದ್ದೇವೆ. ಇದು ಉಲ್ಟಾ ಆಗಬೇಕು. ಪ್ರಾಥಮಿಕ ಶಾಲೆಗಳು 3ನೇ ತರಗತಿಯಿಂದ ಏನು ಇವತ್ತು ಬಾಲವಾಡಿಗಳಿದೆ, ಅಂಗನವಾಡಿಗಳಿದೆ, ಆಮೇಲೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಇದನ್ನು ಈ ತಕ್ಷಣವೇ ತೆಗಿಬೇಕು. ಅಲ್ಲಿಂದ 10ನೇ ತರಗತಿವರೆಗೆ ಇದನ್ನು ಕೂಡಲೇ ತೆರಿಬೇಕು. ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಂತ ಹೇಳುವ ಕಾರಣಕ್ಕೆ ನಾವು ಕೇವಲ 10 ದಿನದ ಹಿಂದೆ ಇದನ್ನು ಆರಂಭ ಮಾಡಿದೆವು. ನಾವು ಮಕ್ಕಳಲ್ಲಿ ಏನು ವಿನಂತಿಸಿಕೊಂಡು ಅಂದರೆ, ನೀವು ಶಾಲೆಗೆ ಹೋಗಿ ನಿಮ್ಮ ವಿಡಿಯೋಗಳನ್ನು ಮಾಡಿ. ನಿಮಗೇನು ಕಷ್ಟ ಆಗ್ತಾ ಇದೆ, ನಿಮಗೆ ಶಾಲೆ ಬೇಕೋ ಬೇಡೋ, ಇದರ ಬಗ್ಗೆ ನಿಮ್ಮ ವಿಡಿಯೋಗಳಲ್ಲಿ ನಿಮ್ಮ ಮಾತುಗಳನ್ನು ಹೇಳಿ ಅದನ್ನು ಕಳಿಸಿಕೊಡಿ. ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿ, ವಾಟ್ಸಪ್ಪಲ್ಲಿ ಹಾಕಿ, ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಇದರಿಂದ ಸ್ಫೂರ್ತಿ ಬರ್ತದೆ. ಸುಮಾರು 4-5 ದಿನ ಯಾರು ಮಕ್ಕಳು ಸಿದ್ಧರಾಗಲಿಲ್ಲ, ಹೆದರ್ಕೊಂಡಿದ್ರು. ಅವರ ಹೆತ್ತವರು ಹೆದರ್ಕೊಂಡು, ಮಕ್ಕಳು ತಯಾರಿದ್ರು ಕೂಡ ಹೆತ್ತವರು ರೆಡಿ ಇರಲಿಲ್ಲ. ಒಂದಷ್ಟು ಮಕ್ಕಳಿಗೆ ಹೆತ್ತವರಿಗೆ ಹೇಳಿದ ಮೇಲೆ ಒಬ್ಬರು ಇಬ್ಬರು ಮಕ್ಕಳು, ನನಗೆ ಬಹಳ ಹೆಮ್ಮೆ ಆಗ್ತದೆ, ನನಗೆ ತುಂಬ ಪರಿಚಯ ಇದ್ದಂಥ ನಮ್ಮ ಮಕ್ಕಳೇ ಅಂತ ಹೇಳಿಕೊಳ್ಳುವಂಥ ಇಬ್ಬರು ಮೊದಲಾಗಿ 2 ವಿಡಿಯೋಗಳನ್ನು ಕಳಿಸಿದವರು. ಒಂದು 2ನೇ ಕ್ಲಾಸ್ನಲ್ಲಿ ಕಲಿಯುವಂಥ ಒಬ್ಬಳು ಹುಡುಗಿ, ಅವಳು MRPLಲ್ಲಿ ಆ ಶಾಲೆಗೆ ಹೋಗೋಳು. ಇನ್ನೊಬ್ಬಳು ಇಲ್ಲಿ ನಮ್ಮ ಕುಲಶೇಖರದಲ್ಲಿ ಸೈಂಟ್ ಇದೆಲ್ಲ ಅದು ಆ ಶಾಲೆಗೆ ಹೋಗೋಳು. ಗ್ರೇಟ್ ಅಭಿನಂದನೆಗಳು. ಅವ್ರು ಕೊಟ್ಟರು. ಅವ್ರದ್ದು ಬಂದ ನಂತರ ಮಾರನೇ ದಿನದಿಂದ ಬಹಳಷ್ಟು ವಿಡಿಯೋಗಳು ಉತ್ತರ ಕರ್ನಾಟಕದಿಂದ ಇತ್ಯಾದಿ ಕಡೆಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು, ಆಮೇಲೆ ನಾವೇನು ಮಾಡಿದೆವು, ಗುರುವಾರದ ಹೊತ್ತಿಗೆ, ಕಳೆದ ಗುರುವಾರ ಶಾಲೆಗಳಿಗೆ ನೀವು ಹೋಗಿ ಅಲ್ಲಿ ನಿಂತುಕೊಂಡು ಒಂದು ಸಣ್ಣ ಫಲಕವನ್ನು ಇಟ್ಕೊಂಡು ಶಾಂತಿಯುತವಾಗಿ ನನಗೆ ಶಾಲೆ ಬೇಕು ಅಂತ ಹೇಳಿ ನಿಂತುಕೊಳ್ಳಿ. ಒಬ್ಬರಾದರೂ ತೊಂದರೆ ಇಲ್ಲ, ಇಬ್ಬರಾದರೂ ತೊಂದರೆ ಇಲ್ಲ, ಒಂದಷ್ಟು ಜನ ಬರಬೇಕು ಅಂತೇಳಿ ಕಾಯಬೇಡಿ. ಬಂದವರು ಬನ್ನಿ, ಬಾರದವರು ಬೇಡ. ಇದನ್ನು ಮಾಡಿ ಅದನ್ನು ಫೋಟೋ ತೆಗೀರಿ, ಅದನ್ನು ಕಳಿಸ್ಕೊಡಿ. ಮೊದಲು 1, 2, 3 ಈಗ 100 ಫೋಟೋಗಳು, 100 ವಿಡಿಯೋಗಳು ಇವತ್ತು ಎಲ್ಲ ಕಡೆಗಳಿಂದ. ಅದನ್ನು ನಿನ್ನೆ ವಿಜಯ ಕರ್ನಾಟಕ ವಾರ್ತಾ ಭಾರತಿಯವರು ಅದನ್ನು ಮೊದಲಿಗೆ ಎಲ್ಲ ವಿಡಿಯೋಗಳನ್ನು ಸಂಯೋಜನೆ ಮಾಡಿ ಒಂದು ವಿಡಿಯೋ ಮಾಡಿದರು. ಈ ಫೋಟೋಗಳನ್ನು ಅವರು ಪ್ರಕಟ ಮಾಡಿದರು. ನಿನ್ನೆ ವಿಜಯ ಕರ್ನಾಟಕದ ಫ್ರಂಟ್ ಪೇಜಲ್ಲಿ ಮೊದಲ ಪುಟದಲ್ಲಿ ನೀವು ನೋಡಿದರೆ ಶಾಲೆ ತೆರೆಯಲು ಮಕ್ಕಳ ಮೊರೆ ಅಂತೇಳಿ ಹಾಕಿದ್ದಾರೆ, ಈ ಫೋಟೋಗಳನ್ನು ಹಾಕಿದ್ದಾರೆ. ಇವತ್ತು ವಿಜಯ ಕರ್ನಾಟಕದಲ್ಲಿ ಮತ್ತು ಇತರ ಎಲ್ಲ ಪತ್ರಿಕೆಗಳಲ್ಲಿ ನಾವು ಕಳಿಸಿರುವಂಥ ಮನವಿ ಬಂದಿದೆ. ಇದು ಬಹಳ ವೇಗವನ್ನು ಪಡಿತಾ ಇದೆ. ಇವತ್ತು ಮಕ್ಕಳಿಗೆ ಅರ್ಥ ಆಗಿದೆ, ಶಿಕ್ಷಕರಿಗೆ ಅರ್ಥ ಆಗಿದೆ. ಈ ಮಕ್ಕಳ ನಡೆ ಶಾಲೆಯ ಕಡೆ ಅಂತ ನಾವೇನು ಆರಂಭ ಮಾಡಿದೆವು, ರಾಜ್ಯದ ಎಲ್ಲ ಶಾಲಾಭಿವೃದ್ಧಿ ಮೇಲುಸ್ತುವಾರಿ SDMCಗಳೇನಿದೆ ಅದರ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಇವತ್ತು ನಮ್ಮ ಜೊತೆ ಸೇರಿಕೊಂಡು, ಇಲ್ಲ ನೀವು ಇದು ಮಾಡ್ತಾ ಇರೋದು ಬಹಳ ಒಳ್ಳೆಯದು, ನಮಗೂ ಕೂಡ ಮಕ್ಕಳನ್ನು ಶಾಲೆಗೆ ಹೇಗಾಗಲೂ ಕಳಿಸಲೇಬೇಕಾಗಿದೆ, ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಮ ಜೊತೆ ನಾವು ಅವರೇ ಇವತ್ತು ನಾಯಕತ್ವ ತಗೊಂಡಿದ್ದಾರೆ. ನಾನು ನಿರಂಜನ ಆರಾಧ್ಯ ಈಗ ಕೇವಲ ಅದಕ್ಕೇನು ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳಾಗಿದ್ದೇವೆ. ಎಲ್ಲ ಕೆಲಸಗಳನ್ನು ಈ ಶಾಲಾಭಿವೃದ್ಧಿ ಸಮಿತಿಗಳ ಸದಸ್ಯರು ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಕೂಡ ನಿನ್ನೆ ನಾವು ಕೊಟ್ಟ ಮನವಿಗೆ ಸಹಿ ಹಾಕಿದ್ದಾರೆ. ಅವರು ಕೂಡ ಇವತ್ತು ಈ ಅಭಿಯಾನವನ್ನು ಸೇರಿಕೊಂಡಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್, ಭಾರತೀಯ ವಿದ್ಯಾರ್ಥಿ ಫೆಡರೇಷನ್, ಆಮೇಲೆ ಕರ್ನಾಟಕ ವಿದ್ಯಾರ್ಥಿ ಫೆಡರೇಷನ್, ಹೀಗೆ KVS, ಹೀಗೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇವತ್ತು ಈ ಅಭಿಯಾನದಲ್ಲಿ ಭಾಗವಹಿಸ್ತಾ ಇವೆ. ಅವರಿಗೆಲ್ಲ ಅರ್ಥ ಆಗಿದೆ, ಇದೇನು ಮಾಡದೇ ಇದ್ದರೆ ನಮ್ಮ ರಾಜ್ಯದ ಮಕ್ಕಳಿಗೆ ಉಳಿಗಾಲ ಇಲ್ಲ ಅಂಥೇಳಿ. ನೀವೆಲ್ಲರೂ ಕೂಡ ದಯವಿಟ್ಟು ನಿಮಗೇನು ಅನಿಸ್ತಾ ಇದೆ, ಶಾಲೆ ಬೇಕು ಅಂತ ನಿಮ್ಮ ಕಷ್ಟಗಳೇನು ನೀವು ಅನುಭವಿಸಿದ್ದೀರಿ, ಇದನ್ನು ನೀವು ಹೇಳಬೇಕು. ಇಲ್ಲ ಅಂದರೆ ಸರ್ಕಾರಕ್ಕೆ ಇದು ತಲುಪುವುದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಮಾನ್ಯ ಸಚಿವರು ನನ್ನ ಜೊತೆ ಚರ್ಚಿಸಿದ ಹಾಗೆ ನಾನು ಅವ್ರ ಜೊತೆನೂ ಮಾತಾಡಿದ್ದೇನೆ. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ. ಅವರು ಹೇಳಿರುವ ಪ್ರಕಾರ ಅವರು ಕಳೆದ ನವೆಂಬರ್ ಮೊದಲ ವಾರದಲ್ಲಿ ಶಾಲೆಯನ್ನು ತೆರೆಯುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಭಾಳ ಬೇಸರದಿಂದ ನನಗೆ ಅವ್ರು ಹೇಳಿದರು, ನೋಡಿ ಡಾಕ್ಟ್ರೆ, ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ, SSLC ಪರೀಕ್ಷೆ, PUC ಪರೀಕ್ಷೆ ಎಲ್ಲವನ್ನು ನಾವು ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸಿದ್ದೇವೆ. ಆ ಧೈರ್ಯದಲ್ಲಿ ನಾವು ನವರಾತ್ರಿ ಏನು ಅಕ್ಟೋಬರ್ ರಜಾ ಕಾಲ ಇದೆ, ಅದು ಮುಗಿದ ತಕ್ಷಣ ನವೆಂಬರಲ್ಲಿ ಆರಂಭ ಮಾಡುವಂತ ತಯಾರು ಮಾಡಿದ್ವು. ಆದರೆ ಮಾಧ್ಯಮದವರ ಅಬ್ಬರ ಮತ್ತು ನಮ್ಮ ಕಾರ್ಯಪಡೆಯವರ ಅವರೇನು ವರದಿ ಕೊಟ್ಟರು, ಇದನ್ನೆರಡನ್ನು ಆಧರಿಸಿಕೊಂಡು ನಾವು ಸ್ವಲ್ಪ ಇದನ್ನು ಮುಂದೆ ಹಾಕಬೇಕಾಗಿದೆ. ಖಂಡಿತವಾಗಿ ನಾವು ಇದರ ಬಗ್ಗೆ ಗಮನ ಹರಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಜನ ಮಾತಾಡದೆ ಕೂತರೆ ಸರ್ಕಾರಕ್ಕೂ ಕೂಡ ತೀರ್ಮಾನ ಮಾಡೋದು ಕಷ್ಟ ಆಗ್ತದೆ. ನೀವು ದಯವಿಟ್ಟು ಹೇಳಿ, ಮಕ್ಕಳು ಹೇಳಿ, ಹೆತ್ತವರು ಹೇಳಿ, ಪೋಷಕರು ಎಲ್ಲರೂ, ಇಲ್ಲ ನಮಗೆ ಶಾಲೆ ಬೇಕೇ ಬೇಕು, ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಅಂತ ಹೇಳೋ ನಿಮ್ಮ ಏನು ಅಹವಾಲಿದೆ, ನಿಮ್ಮ ವಿನಂತಿ ಏನಿದೆ ಅದನ್ನು ಸರ್ಕಾರಕ್ಕೆ ತಲುಪಿಸಿ. ಖಂಡಿತಕ್ಕೂ ಸರ್ಕಾರ
ಆ ಶಾಲೆಯನ್ನು ತೆರೀತದೆ ಅಂತ ಹೇಳೋ ಭರವಸೆ ನನಗಿದೆ. ಎಸ್ 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 ಭಾರಿ ಉತ್ತಮವಾದ ಮತ್ತು ಪ್ರತಿಯೊಬ್ಬ ನಾಗರಿಕರು ಮಾಡಬೇಕಾದ ಕರ್ತವ್ಯ ಇದೆ. ಯಾಕಂದರೆ ನಮ್ಮ ಶಾಲೆಗಳನ್ನು ಇವತ್ತು ನಾವೇ ತೆರೆಯಬೇಕಾಗಿದೆ. ಇಲ್ಲ, ಖಂಡಿತ ತೆರಬೇಕು. ನಮ್ಮೂರ ಶಾಲೆ ಅಂತಲೇ ಹೇಳ್ತಾರೆ ಅದು. ಹೌದು ಹೌದು ಹೌದು. ಎಸ್ ಎಸ್. ಈಗ ಡಾಕ್ಟ್ರೆ, ಈಗ ನಾನು ಈ ಸಂವಾದವನ್ನು ಮುಗಿಸುವ ಸಂದರ್ಭದಲ್ಲಿ ಕೊನೆಯದಾಗಿ ಲಸಿಕೆಯ ಬಗ್ಗೆ ಏನು ಎಲ್ಲರಿಗೆ ಕೊಡ್ತಾರಂತೆ, ಕೊಡೋದಿಲ್ಲ ಅಂತೆ, ಬರ್ತಾ ಉಂಟು, ಬರ್ತಾ ಇಲ್ಲ, ಈ ಎಲ್ಲ ವಿಚಾರದ ಸಂಕ್ಷಿಪ್ತವಾಗಿ ಆ ಒಂದು ಮಾತು ಹೇಳಿ. ಏನು ಲಸಿಕೆ ಬಗ್ಗೆ ಏನು ಜನ ನಿರೀಕ್ಷೆ ಇಟ್ಕೊಳ್ಬೇಕಾ? ಇಲ್ಲ ಆಯಿತು ಕೊರೋನಾ ಇಲ್ಲ ನೋಡಿ, ಕೊರೋನಾ ಆಯಿತು 60% ಜನರಿಗೆ, 50% to 60% ಜನರಿಗೆ ಈಗಾಗಲೇ ಬಂದಾಗಿದೆ. ಲಸಿಕೆ, ಹಲವಾರು ಲಸಿಕೆಗಳು ಅಭಿವೃದ್ಧಿಯಲ್ಲಿವೆ. ಅವುಗಳ ನಾಗಾಲೋಟ ಈಗ ಮತ್ತೆ ವೇಗ ಪಡ್ಕೊಂಡಿದೆ. ಫೈಜರ್ ಮೊದಲು ಬರ್ತದ, ಮೊಡರ್ನಾ ಬರ್ತದ, ಭಾರತದ ಲಸಿಕೆ ಬರ್ತದ ಇತ್ಯಾದಿ ಸ್ಪರ್ಧೆ ನಡೀತಾ ಇದೆ, ನೀವು ಓದ್ತಾ ಇದ್ದೀರಿ. ಈಗ ಇಂಗ್ಲೆಂಡಿನಲ್ಲಿ ಇವತ್ತಿನಿಂದ ಫೈಜರ್ನ ಲಸಿಕೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅಮೆರಿಕದಲ್ಲಿ ಕೂಡ ಸದ್ಯದಲ್ಲೇ ಅದು ಆರಂಭ ಆಗಲಿಕ್ಕಿದೆ. ನಮ್ಮ ದೇಶದಲ್ಲಿ ಇನ್ನೂ ಇವತ್ತಿನವರೆಗೆ ಯಾವುದಕ್ಕೂ ಏನು ಲೈಸೆನ್ಸನ್ನು, ಪರವಾನಗಿಯನ್ನು ಕೊಟ್ಟಿಲ್ಲ. ಆದರೆ ಸದ್ಯದಲ್ಲಿ ನಾಳೆ ಏನೋ ಸಭೆ ಇದೆ ಅಂತ ನಾನು ಓದಿದೆ. ಅದು ಏನಿದ್ರೂ ಕೂಡ ಲಸಿಕೆ ಎಲ್ಲರಿಗೆ ಲಭ್ಯ ಆಗಲಿಕ್ಕೆ ದಶಕಗಳು ಬೇಕು. ಇವತ್ತು ನಾಳೆಯಲ್ಲಿ ಲಸಿಕೆಗಳು ಎಲ್ಲರಿಗೆ ಸಿಗುವುದಿಲ್ಲ, ಹಲವಾರು ವರ್ಷಗಳು ಬೇಕು. ನೀವು ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಹೇಳಿಕೆಯನ್ನು ಗಮನಿಸಿದರೆ ಯಾರಿಗೆ ಲಸಿಕೆ ಮೊದಲು ಕೊಡೋದು ಅಂತ ಅವರು ಹೇಳಿದ್ದಾರೆ. ಆರೋಗ್ಯ ಕಾರ್ಯಕರ್ತರು, ವೈದ್ಯರು, ಹಿರಿಯ ವಯಸ್ಕರು. ಇದರಲ್ಲಿ ಮಕ್ಕಳ ಇದು ಇಲ್ವೇ ಇಲ್ಲ. ಆದ್ದರಿಂದ ಮಕ್ಕಳಿಗೆ ಲಸಿಕೆ ಬಹುಶಃ ಸಿಗೋದೇ ಇಲ್ಲ, ಸಿಗೋದಿದ್ರು ಅಗತ್ಯವೂ ಇಲ್ಲ, ಅಗತ್ಯ ಅಂತೂ ಇಲ್ವೇ ಇಲ್ಲ. ಹಲವಾರು ವರ್ಷಗಳಾಗ್ಬೋದು. ಅದರಿಂದ ಲಸಿಕೆಯನ್ನು ನಂಬಿಕೊಂಡು ಶಾಲೆ ತೆರೆಯುವುದನ್ನು ಅದಕ್ಕೆ ನಾವು ಕಳಕು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಎಸ್. ವೀಕ್ಷಕರಿಗೆ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಾವು ಎಲ್ಲರೂ, ಮಾಧ್ಯಮದವರು ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಇರ್ಬೋದು, ಸಮಾಜದ ಬೇರೆ ಬೇರೆ ಸ್ತರದವರು ಎಲ್ಲರೂ ಇವತ್ತು ಮಾಡಬೇಕಾದ ಒತ್ತಾಯ, ಆಗ್ರಹ ಒಂದೇ: ನಮ್ಮ ಶಾಲೆಗಳನ್ನು ನಾವೇ ತೆರೆಯಬೇಕಂತ. ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿದಾಗೆ ಬೇರೆ ಬೇರೆ ರೀತಿಯ ಪ್ರತಿಕೂಲ ಪರಿಣಾಮಗಳು ಖಂಡಿತವಾಗಿ ಬಂದೇ ಬರುತ್ತೆ. ಸೊ ಈಗಾಗಲೇ ನಮ್ಮ ಮನೆಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನಾವು ದಿನನಿತ್ಯವೂ ಎದುರಿಸ್ತಾ ಇದ್ದೇವೆ. ಆದರೆ ಯಾರಿಗೂ ಬಹಿರಂಗವಾಗಿ ಹೇಳಿಕೊಳ್ಳುವಂಥ ವೇದಿಕೆ ಇಲ್ಲ. ಸೊ ಹಾಗಾಗಿ ನಮ್ಮ ಕರ್ತವ್ಯವನ್ನು ನಾವು ಪಾಲಿಸೋಣ. ನಾನು ಡಾಕ್ಟರ್ಗೆ ಈ ಒಂದು ಸಂದರ್ಭದಲ್ಲಿ ಬಂದು ಇಷ್ಟೊಂದು ಏನು ಈ ಒಂದು ವಿಚಾರಗಳನ್ನೆಲ್ಲ ಕ್ಲಾರಿಫಿಕೇಷನ್ ಮಾಡಿದ್ದಕ್ಕಾಗಿ ನಾನು V4 ಸ್ಟುಡಿಯೋದ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಡಾಕ್ಟರೇ. ಎಸ್ ವೀಕ್ಷಕರೇ, ಇನ್ನೂ ಕೂಡ ಒಂದು ಕೊನೆಯದಾಗಿ ಹೇಳುವಂಥದ್ದು, ಆಯಿತು ಶಾಲೆ ತೆರೆಯುವುದೇ ಬೇಡ, ಕೊರೋನಾ ಇದ್ದೇ ಇದೆ, ಭಾರಿ ಸಮಸ್ಯೆ ಮಾಡುತ್ತೆ ಅಂತ ನಿಮ್ಮಲ್ಲಿ ಯಾರಾದರೂ ಹೇಳೋದಿದ್ದರೆ ಖಂಡಿತವಾಗಿ V4 ಸ್ಟುಡಿಯೋಗೆ ಬನ್ನಿ. ನಾನು ತುಂಬ ಜನಕ್ಕೆ ಕಾಯ್ತಾ ಇದ್ದೆ ಯಾರಾದರೂ ಬರ್ತಾರಂತ, ಯಾರೂ ಬರಲಿಲ್ಲ. ಆಯಿತು, ಇನ್ನೂ ಕೂಡ ಕೊನೆಗೆ ಕೂಡ ಹೇಳುವಂಥದ್ದು, ಮಾತಾಡುವ, ಸಂವಾದ ಮಾಡುವ, ಏನು ವಿಚಾರ, ಏನು ನಿಮ್ಮ ಅಭಿಪ್ರಾಯ ಅಂತ ಕೂಡ ಕೇಳುವಂಥ ಒಂದು ಆಸಕ್ತಿ ನಮಗೆ ಕೂಡ ಇದೆ. ನಮ್ಮ ಏನು ಟಿ ವಿಯಲ್ಲಿ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ, ನೀವು ದಯವಿಟ್ಟು ಕರೆ ಮಾಡಿ ನೀವು ಬಂದರೆ ನಿಮ್ಮನ್ನು ಕೂಡ ನಾನು ಮಾತಾಡಿಸ್ತೇನೆ. ನಿಮ್ಮಲ್ಲಿರೋ ಗೊಂದಲ ಏನು ಅನ್ನೋದನ್ನು ಕೂಡ ಪರಿಹಾರ ಮಾಡಲಿಕ್ಕೆ ನಾವು ಖಂಡಿತವಾಗಿ ತಯಾರಿದ್ದೇವೆ. ಡಾಕ್ಟರ್ ಕೂಡ ಇದ್ದಾರೆ, ಸಾಕಷ್ಟು ವಿಜ್ಞಾನ ಕಾರ್ಯಕರ್ತರಿದ್ದಾರೆ, ಸಾಕಷ್ಟು ಶಿಕ್ಷಕರಿದ್ದಾರೆ, ಕೊನೆಗೆ ಸಾಕಷ್ಟು ಮಕ್ಕಳು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮಕ್ಕಳ ನಡೆ ಶಾಲೆಯ ಕಡೆ ಅದು ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ V4 ನ್ಯೂಸ್ ವತಿಯಿಂದ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಸಂವಾದವನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.